ಪ್ರಾಮಾಣಿಕ ಮತ್ತು ಜನರೊಂದಿಗೆ ವಿಶ್ವಾಸದಿಂದ ಕೆಲಸ ನಿರ್ವಹಿಸಿ ಇವತ್ತು ಅಕಾಲ ಮರಣಕ್ಕೆ ತುತ್ತಾದ ಸನ್ಮಾನ್ಯ ಶ್ರೀ ದೇವದಾಸರವರ ಮರಣವಾಗಿದೆ. ಆದುದರಿಂದ ಒಂದು ನಿಮಿಷದ ಅವರಿಗೋಸ್ಕರ ಒಂದು ಮೌನಾಚರಣೆಯನ್ನು ನಿರ್ವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಮತಗಳನ್ನು ಮತ್ತು ಪಕ್ಷದ ಜೊತೆ ಅತ್ಯಂತ ವಿಶ್ವಾಸದಿಂದ ಗುರುತಿಸಿಕೊಂಡಂತಹ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮಾರು 2 ಬಾರಿ ಉಳ್ಳಾಲ ನಗರಸಭೆಗೆ ನಡೆದ ಚುನಾವಣೆಯಲ್ಲಿ ನೀವೆಲ್ಲರೂ ಪ್ರೀತಿ ವಿಶ್ವಾಸ ಮತ್ತು ಗೌರವವನ್ನಿಟ್ಟು ನನ್ನ ಮಿತ್ರರಾದಂತಹ ಸನ್ಮಾನ್ಯ ಉಸ್ಮಾನ್ ಕಲ್ಲಾಪುರವರನ್ನು ನೀವು ಗೆಲ್ಲಿಸಿ ಕಳುಹಿಸಿಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಏನೋ ಅಲ್ಲಾಹನ ಇಚ್ಛೆ ಆಗಿತ್ತು. ಅವರು ಈ ಸಲ ಒಂದು ಚುನಾವಣೆಯಲ್ಲಿ ಅವರು ಖಂಡಿತ ನಿರೀಕ್ಷಿಸಿರಲಿಲ್ಲ ನನಗೆ ಸೋಲಾಗುತ್ತದೆ ಅಂತ ಹೇಳಿ. ಆದರೆ ಬಂಧುಗಳೇ, ಯಾವತ್ತೂ ಕೂಡ ಯಾರನ್ನು ಕೂಡ ಅತಿಯಾಗಿ ನಾವು ಪ್ರೀತಿಸಬಾರದು, ಅದೇ ರೀತಿ ಯಾರನ್ನು ಕೂಡ ಅತಿಯಾಗಿ ನಾವು ದ್ವೇಷಿಸಬಾರದು. ಯಾಕೆಂದರೆ ಕೆಲವು ಸಲ ನಾವು ಪ್ರೀತಿಸಿದವರು ನಮಗೆ ಕೈ ಕೊಡುವಂತಹ ಸಂದರ್ಭ, ಅದೇ ರೀತಿ ನಾವು ಯಾರನ್ನು ದ್ವೇಷ ಮಾಡ್ತೇವೆ ಅಂತವರು ನಮಗೆ ಸಂದರ್ಭಿಕವಾಗಿ ಕೈಯನ್ನು ಹಿಡಿಯುವಂತಹ ಒಂದು ಸಂದರ್ಭವಿದೆ. ಪರಿವರ್ತನೆ ಜಗತ್ತಿನ ನಿಯಮ ಅಂತ ನೀವೆಲ್ಲರೂ ತಿಳಿದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡುತ್ತಾ, ಈ ಒಂದು ಸಂದರ್ಭದಲ್ಲಿ ಉಸ್ಮಾನ್ ಕಲ್ಲಾಪು ಮತ್ತು ಅವರ ಸ್ನೇಹಿತರು ಹಾಗೂ ಕಲ್ಲಾಪಿನ ಕಾಂಗ್ರೆಸ್ ಯುವಕರು ಹಿರಿಯರು ಕೂಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಗೆದ್ದಂತಹ ಪಕ್ಷದ ನಗರಸಭೆ ಸದಸ್ಯರುಗಳಿಗೆ ಒಂದು ಅಭಿಮಾನದ ಅಭಿನಂದನವನ್ನು ಕಾರ್ಯಕ್ರಮವನ್ನು ಸನ್ಮಾನ್ಯ ಉಸ್ಮಾನ್ ಕಲ್ಲಾಪುರವರು ಮತ್ತು ಅವರ ಮಿತ್ರವರಿಂದ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಹಮ್ಮಿಕೊಂಡಿದ್ದಾರೆ. ಆದರೂ ಕೂಡ ಒಂದು ನನಗೆ ವಿಶ್ವಾಸ ಆಗ್ತಾ ಇದೆ, ಉಸ್ಮಾನ್ ರವರು ಸೋತರು ಕೂಡ ಅವರ ಛಾಯೆ, ಅವರ ಗಂಭೀರತೆ ಇನ್ನೂ ಕೂಡ ಬಹಳ ಅಚ್ಚಳಿಯದೆ ಉಳಿದಿದೆ ಅಂತ ಒಂದು ಮಾತನ್ನು ಹೇಳಿಕೊಳ್ಳುತ್ತಾ, ಈ ಒಂದು ಸಂದರ್ಭದಲ್ಲಿ ಇರುವಂತಹ ಸ್ಟೇಜ್ನಲ್ಲಿ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ಮೊಹಮ್ಮದ್ ಮೂನೂರ್ ಅವರಿಗೆ ಉಸ್ಮಾನ್ ಕಲ್ಲಾಪು ಮತ್ತು ಅವರ ಸ್ನೇಹಿತರು ಹಾಗೂ ಕಾಂಗ್ರೆಸ್ ಪಕ್ಷದ ಇಲ್ಲಿಯ ಜನರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಳ್ಳಾಲ ನಗರಸಭೆಯ ಸದಸ್ಯರು ಇದೇ ಪರಿಸರದ ವಾರ್ಡಿನ ಮೊನ್ನೆ ನಡೆದ ಚುನಾವಣೆಯಲ್ಲಿ ಗೆದ್ದಂತಹ ಸನ್ಮಾನ್ ಬಾಜಿಲ್ ಡಿಸೋಜರ್ ಅವರು ಉಳ್ಳಾಲ ನಗರ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ಉಸ್ಮಾನ್ ಕಲ್ಲಾಪು ಮತ್ತು ಅವರ ಸ್ನೇಹಿತರು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಬಂಧುಗಳೇ, ಜಗತ್ತಿನಲ್ಲಿ ಎಲ್ಲಾ ವಿಚಾರಗಳು ಕೂಡ ಶೂನ್ಯವಾದಾಗ ಜಗತ್ತಿನಲ್ಲಿ ಮತ್ತು ಚರಿತ್ರೆಯಲ್ಲಿ ಹಾಲೆಯಲ್ಲಿ ಇರುವಂತಹ ಒಂದು ಪದ ಸ್ನೇಹ ಅನ್ನೋದು ಯಾವತ್ತೂ ಕೂಡ ಚರಿತ್ರೆ ಹಾಲೆಯಲ್ಲಿ ಮತ್ತು ಮನಸ್ಸಿನ ಸೂರಿನಲ್ಲಿ ಅಡಗಿರುವಂತಹ ಒಂದು ಪದ ಸ್ನೇಹ. ಸ್ನೇಹ ಅಂದ್ರೆ ಮನೆಯವರು ಕೂಡ ಕೈಕೊಟ್ಟ ಸಂದರ್ಭದಲ್ಲಿ, ನಮ್ಮ ಅಕ್ಕಪಕ್ಕದವರು ಕೂಡ ಕೈಕೊಟ್ಟ ಸಂದರ್ಭದಲ್ಲಿ ನಮ್ಮನ್ನು ಕೈ ಹಿಡಿಯುವಂತಹ ವ್ಯಕ್ತಿಗಳೆಂದ್ರೆ ಸ್ನೇಹಿತರಾಗಿದ್ದಾರೆ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಈ ಮೂಲಕ ನಿಮಗೆ ಹೇಳ ಬಯಸ್ತೇನೆ. ಬಂಧುಗಳೇ, ಚುನಾವಣೆ ಅನ್ನುವುದು ಸುಮಾರು 20 ವರ್ಷಗಳ ಹಿಂದೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಆದ ಒಂದು ಅತ್ಯಂತ ಗೌರವ ಮತ್ತು ಒಂದು ಸ್ನೇಹದ ವಾತಾವರಣಗಳಿದ್ದವು. ನಿಮಗೆಲ್ಲ ತಿಳಿದಿರಬಹುದು, ಇಲ್ಲಿ ಅನೇಕ ಹಿರಿಯರಿದ್ದಾರೆ. ಒಂದು ಸುಮಾರು 20 ವರ್ಷಗಳ ಹಿಂದೆ ಒಂದು ರಾಜಕೀಯ ಪಕ್ಷದಲ್ಲಿ ಚುನಾವಣೆಗೆ ನಿಂತಾಗ ಯಾವ ರೀತಿಯಲ್ಲಿ ಒಂದು ಚುನಾವಣೆ ಸ್ಪರ್ಧಾಕನ ಇತ್ತು, ಈಗ ಯಾವ ರೀತಿಯ ಒಂದು ಚುನಾವಣೆ ಸ್ಪರ್ಧೆ ಇದೆ ಅನ್ನೋದನ್ನು ತಾವೆಲ್ಲ ಹೆಚ್ಚಾಗಿ ಬಲ್ಲಿರಿ. ಬಂಧುಗಳೇ, ನನ್ನ ಯುವಕರಲ್ಲಿ ಹೇಳುವಂತಹ ಒಂದೇ ಒಂದು ಮಾತು, ಯಾವತ್ತೂ ಕೂಡ ಯಾರ ಜೊತೆ ನಾವು ಗುರುತಿಸಿಕೊಳ್ಳುತ್ತೇವೋ, ಯಾರಿಂದ ನಾವು ಸಹಾಯ ಸಹಕಾರ ಮತ್ತು ಒಂದು ನೆಮ್ಮದಿಯ ವಾತಾವರಣ ಬಯಸಿಕೊಂಡು ಇರ್ತೇವೆ, ಅಂತವರೊಂದಿಗೆ ನಾವು ಇದ್ದಾಗ ಖಂಡಿತ ಚುನಾವಣೆ ಆಗಲಿ ಇತರ ಸಂದರ್ಭಗಳಲ್ಲಿ ಆಗಲಿ ಅವರ ಜೊತೆ ನಾವು ಸಂಪೂರ್ಣವಾಗಿ ಮನಸ್ಸ ಕಾಯ ಇಚ್ಛಾ ಇದ್ದುಕೊಂಡು ಸಹಕಾರ ಮಾಡಿದ್ರೆ ಯಾವೊಬ್ಬ ವ್ಯಕ್ತಿಗೂ ಕೂಡ ಸೋಲನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ನನ್ನ ಮಿತ್ರ ಉಸ್ಮಾನ್ ರವರಲ್ಲಿ ಒಂದು ವಿನಂತಿ ಏನಂದ್ರೆ, ಖಂಡಿತ ಅವರಿಗೆ ಅವರ ಸ್ನೇಹಿತ ವರ್ಗ ಮತ್ತು ಇತರರಲ್ಲಿ ಅಪಾರವಾದ ನಂಬಿಕೆ ಮತ್ತು ವಿಶ್ವಾಸ ಇತ್ತು.
ಅವರನ್ನು ಈ ಪ್ರದೇಶದ ಎಲ್ಲರನ್ನು ಕೂಡ ನನ್ನ ಕುಟುಂಬ ಅನ್ನುವ ರೀತಿಯಲ್ಲಿ ಅತಿಯಾಗಿ ಪ್ರೀತಿಸುವಂತಹ ಒಬ್ಬ ವ್ಯಕ್ತಿ. ಒಂದೊಂದು ಸಲ ಆತ ಹೊರಟನಾಗಿ ತೋರಿದ್ರು ಕೂಡ ಅದು ತನ್ನ ಪರಿಸರಕ್ಕೆ ಮಾಡುವಂತಹ ಕೆಲವು ವಿಚಾರಗಳಲ್ಲಿ ಹೊರಟನಾಗಿರಬಹುದು, ಸ್ವಲ್ಪ ಕೋಪಿಷ್ಠನಾಗಿರಬಹುದು. ಆದರೆ ರಾಜಕೀಯ ರಂಗಕ್ಕೆ ಬಂದ ನಂತರ ತನ್ನ ಎಲ್ಲ ಕೋಪ ಮತ್ತು ಯಾವುದು ದೇಶಗಳನ್ನೆಲ್ಲ ಒಂದು ಕಟ್ಟಿಕೊಂಡು ಅದನ್ನು ಕಾಲಬುಡದಲ್ಲಿ ಇಟ್ಟುಕೊಂಡು ಎಲ್ಲರನ್ನು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಬಂಧುಗಳೇ, ಅಂತಹ ವ್ಯಕ್ತಿಗಳು ಚುನಾವಣೆಯಲ್ಲಿ ಸೋತಾಗ ಖಂಡಿತ ಆ ಪರಿಸರಕ್ಕೆ ಬಹಳಷ್ಟು ನಷ್ಟವಾಗ್ತದೆ. ಅದು ಖಂಡಿತ ಮುಂದಿನ ದಿನಗಳಲ್ಲಿ ಆ ಪ್ರದೇಶಕ್ಕೆ ಕಂಡುಕೊಳ್ಳುವಂತಹ ಒಂದು ಅವಸರವಿದೆ. ಆದುದರಿಂದ ಬಂಧುಗಳೇ, ಸ್ನೇಹ ಅನ್ನೋದು ಬಹಳ ಪಾವಿತ್ರ್ಯತೆಯ ಒಂದು ಪದ. ಖಂಡಿತ ಯಾವತ್ತೂ ಕೂಡ ಸ್ನೇಹಕ್ಕೆ ಗದ್ದಾರಿ ಯಾರು ಕೂಡ ಮಾಡಬಾರದು ಬಂಧುಗಳೇ. ಆದುದರಿಂದ ಸ್ನೇಹ ಅಲ್ಲದಿದ್ರೂ ನಮ್ಮಷ್ಟಕ್ಕೆ ನಾವು ದೂರ ಇರಬಹುದು. ಯಾವತ್ತು ಸ್ನೇಹಿಸಿ, ಪ್ರೀತಿಸಿ, ಗೌರವಿಸಿ ಬದುಕೊಂಡು ಕಂಡುಕೊಳ್ಳಬೇಕಂತಹ ಒಂದು ವ್ಯವಸ್ಥೆಯಲ್ಲಿ ಸ್ನೇಹಕ್ಕೆ ಮಾರಕ ಒಂದು ಹೊಡೆತವನ್ನು ನೀಡುವುದರ ಮೂಲಕ ಸೋಲನ್ನು ಕೊಡುವಂತಹ ಒಂದು ವ್ಯವಸ್ಥೆ ಖಂಡಿತ ಮುಂದಿನ ದಿನಗಳಲ್ಲಿ ಪರಿಸರದಲ್ಲಿ ಬರಬಾರದು. ಪರಸ್ಪರ ಸ್ನೇಹದ ಮೂಲಕ, ಗೌರವದ ಮೂಲಕ, ವಿಶ್ವಾಸದ ಮೂಲಕ ನಾವೆಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ಒಂದು ಪರಿಸರ ಮತ್ತು ಒಂದು ಊರಿನ ವ್ಯವಸ್ಥೆ ಬದಲಾಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಆದುದರಿಂದ ನನ್ನ ಮಿತ್ರ ಉಸ್ಮಾನ್ ರಲ್ಲಿ ಹೇಳ್ತೇನೆ ಒಂದು ವಿಚಾರ. ಖಂಡಿತ ಉಸ್ಮಾನ್ ಕಲ್ಲಾಪುರವರೇ, ನಿಮ್ಮ ಏರಿಯಾದಲ್ಲಿ ಆದಂತಹ ಸೋಲು ಅದು ನಿನ್ನ ಸೋಲಲ್ಲ, ಅದು ನಿಮ್ಮ ಸೋಲಲ್ಲ. ಈ ಪರಿಸರದ ನಿಮ್ಮನ್ನು ಪ್ರೀತಿಸುವ ಪ್ರತಿಯೊಬ್ಬರ ಒಂದು ಸೋಲು ಅನ್ನುವ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಮತ್ತೆ ಸೋಲು ಮತ್ತು ಗೆಲುವು ಬದುಕಿನ ಎರಡು ಅಂಗ ಅಂತ ತಿಳ್ಕೊಳ್ಬೇಕು. ಸೋಲನ್ನು ಕೂಡ ಒಂದು ಗೆಲುವಿನ ರೀತಿಯಲ್ಲಿ ನಾವು ಸ್ವೀಕಾರ ಮಾಡಿದಾಗ ಮುಂದಿನ ದಿನಗಳಲ್ಲಿ ಹೆಚ್ಚು ಜನರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನೀವು ಪಾತ್ರರಾಗಲು ಸಾಧ್ಯವಾಗುತ್ತದೆ ಬಂಧುಗಳೇ. ಆದುದರಿಂದ ನನ್ನ ಮಿತ್ರ ಉಸ್ಮಾನ್, ನಿಮ್ಮ ಜೊತೆ ನಾನಿದ್ದೇನೆ, ನಮ್ಮ ಪಕ್ಷ ಇದೆ, ನಮ್ಮ ಕಲ್ಲಾಪಿನ ಪ್ರತಿಯೊಬ್ಬ ಯುವಕರು ಹಿರಿಯರು ಕೂಡ ನಿಮ್ಮ ಜೊತೆ ಸದಾ ಕಾಲ ಇದ್ದೇವೆ ಅನ್ನುವುದನ್ನು ನೀವು ತಿಳಿದುಕೊಳ್ಬೇಕು. ನೀವು ಸೋತ್ರ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಬಾರದು, ಖಂಡಿತ ಹೊರಗೆ ಬರಬೇಕು. ನಿಮ್ಮ ಪರಿಸರಕ್ಕೆ ಏನೆಲ್ಲ ಕೆಲಸಗಳಾಗಬೇಕು ಅದನ್ನು ನೀವು ಈ ಹಿಂದಿನ ಕೌನ್ಸಿಲರ್ ಅಲ್ಲ, ಒಬ್ಬ ಕಾರ್ಯಕರ್ತರ ನೆಲೆಯಲ್ಲಿ, ಒಬ್ಬ ಸ್ನೇಹದ ವ್ಯಕ್ತಿಯ ನೆಲೆಯಲ್ಲಿ ಈ ಪರಿಸರಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವ ಮೂಲಕ ನಿಮ್ಗೆ ಅಧಿಕಾರ ಇರಲಿ, ಅಧಿಕಾರ ಇಲ್ಲದೆ ಇರಲಿ, ಜನರು ಯಾವತ್ತೂ ಕೂಡ ನಿಮ್ಮನ್ನು ಮರೆಯಲ್ಲ. ಆ ಜನರ ವಿಶ್ವಾಸ, ಪ್ರೀತಿಯನ್ನು ಗಳಿಸುವುದರ ಮೂಲಕ ಈ ಪರಿಸರಕ್ಕೆ ಬೇಕಾದಂತಹ ಏನೆಲ್ಲ ಕೆಲಸಗಳು ನ್ಯಾಯಯುತವಾಗಿ ಬೇಕೋ ಅದನ್ನೆಲ್ಲವನ್ನು ಪ್ರೀತಿ ವಿಶ್ವಾಸದಿಂದ ಮಾಡಿಕೊಳ್ಬೇಕು. ಮತ್ತೆ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಖಂಡಿತ ನಾವು ದ್ವೇಷ ಮತ್ತು ಅಸೂಯೆಯನ್ನು ಅಲಿಸಬೇಕು, ಆ ಮೂಲಕ ಪ್ರೀತಿಯನ್ನು ಗಳಿಸಬೇಕು. ಆ ಮೂಲಕ ನಾವು ಸ್ನೇಹವನ್ನು ಉಳಿಸಿಕೊಂಡಾಗ ಪರಿಸರ ಮತ್ತು ನಾವೆಲ್ಲರೂ ಐಕ್ಯತೆ ಮತ್ತು ಸೌಹಾರ್ದತೆಯಿಂದ ಇಳಿಯಲು ಸಾಧ್ಯವಾಗುತ್ತದೆ ಅನ್ನುವ ಮಾತನ್ನು ಹೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಉಲ್ಲಾಲ ನಗರಸಭೆಯಲ್ಲಿ ಗೆದ್ದಂತಹ ಎಲ್ಲರಿಗೂ ಕೂಡ ಅಲ್ಲಾಹನು, ಜಗತ್ತಿನ ಒಡೆಯನು ಉತ್ತಮ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಶಕ್ತಿಯನ್ನು ರಾಜಕೀಯ ಜೀವನದಲ್ಲಿ ಏನಾದ್ರೂ ದಿನೇಶ್ ರೈ ಅಂತೇಳಿ ಗುರುತರವಾಗಿ ಆಗಿದ್ದಿದ್ರೆ ಕಲ್ಲಾಪು ಪ್ರದೇಶದ ಜನ ಆವತ್ತು 2001-2002ನೇ ಇಸವಿಯಲ್ಲಿ ಈ ಕೆರೆಬೇಲು ಪ್ರದೇಶದಲ್ಲಿ ನಾನು ಸ್ಪರ್ಧಿಸಿದಂತಹ ಸಂದರ್ಭದಲ್ಲಿ ಕೊಟ್ಟ ಮಾತನ್ನು ಉಳಿಸಿಕೊಟ್ಟಿರತಕ್ಕಂಥ ಈ ಪ್ರದೇಶದ ಮಹಾನ್ ಜನತೆಗೆ ಇವತ್ತು ಕೂಡ ನಾನು ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಳೆದ ಚುನಾವಣೆ ಅದೃಷ್ಟದ ಆಟದಲ್ಲಿ ನಾನು ಸೋತಿದ್ದೇನೆ ಬಿಟ್ರೆ ಕಲ್ಲಾಪು ಈ ಪ್ರದೇಶದ ಜನ ಯಾವತ್ತೂ ಕೂಡ ನನ್ನನ್ನು ಕೈಯನ್ನ ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಯಾವತ್ತೂ ಕೂಡ ಎಲ್ಲಿಯೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಕ್ಕಂಥ ಮಾತನ್ನು ಇವತ್ತು ಕೂಡ ಹೇಳ್ತಾ ಇದ್ದೇನೆ. ಇವತ್ತು 370 ಮತ ನನಗೆ, 370 ಮತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಸಿಕ್ಕಿದೆ. ಇನ್ನೊಬ್ಬರು ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಶಾಕೀರ್, ನನ್ನ ಮಿತ್ರರಂತ ಶಾಕೀರ್ ಅವರು 191 ಮತವನ್ನು ಪಡೆದ್ರು. ಇನ್ನೊಬ್ಬರು ನನ್ನ ಮಿತ್ರರಾಗಿರ್ತಕ್ಕಂಥ ಲಕ್ಷ್ಮಣ ಅಮೀನ್ ಅವರು 53 ಮತಗಳನ್ನು ಪಡೆದ್ರು. 7 ಮತಗಳು ಅದು ನೋಟ ಆಗಿ ಬಿತ್ತು. ಅದಾದ ನಂತರ ಚೀಟಿ ಎತ್ತುವಂತಹ ಕಾರ್ಯಕ್ರಮ ಆಯಿತು. ನನ್ನ ಅದೃಷ್ಟ ಏನು ಸರಿ ಇರಲಿಲ್ಲ. ಚೀಟಿಯಲ್ಲಿ ಆ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ರಾಜೇಶ್ ಅವರು ಗೆದ್ರು. ಬೇಸರ ಪಡುವಂತ ವಿಚಾರ ಏನಿಲ್ಲ. ದೇವರು ಆಯುಷ್ಯನ್ನು ಕೊಟ್ರೆ, ದೇವರು ನಮಗೆ ಆಶೀರ್ವಾದವನ್ನು ಮಾಡಿದ್ರೆ ಭವಿಷ್ಯದ ದಿನದಲ್ಲಿ ಇದೇ ಕಲ್ಲಾಪು ಮತ್ತು ಕೆರೆಬೇಲು ಪ್ರದೇಶದಲ್ಲಿ ಸ್ಪರ್ಧಿಸಿ ನಾವು ಮತ್ತೆ ನಗರಸಭೆ ಸದಸ್ಯರಾಗ್ತೇವೆ ಅನ್ನುವಂತ ವಿಶ್ವಾಸ ನಮಗಿದೆ ಅಂತಕ್ಕಂಥ ಮಾತನ್ನ ಈ ಜನರ ಮೇಲೆ ವಿಶ್ವಾಸ ಇರುವುದರಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಲ್ಲಾಪು ಪ್ರದೇಶ, ಪಟ್ಲ ಪ್ರದೇಶ, ಇನ್ನಿತರ ಕೆರೆಬೇಲು ಗುಡ್ಡೆ ಪ್ರದೇಶದ ಜನ ನಮಗೆ ಯಾವತ್ತೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆ ಇದೆ. ಏನು ಅಂತ ಹೇಳಿದ್ರೆ
ಇವತ್ತು ನಾನು ಕೂಡ ಕೆರೆಬೆಲೆಯಲ್ಲಿ ಸ್ಪರ್ಧಿಸಿ ಮತ್ತೆ 9 ಕೆರೆಗೆ ಹೋದೆ. ಅಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು, ಮತ್ತೆ ಚುನಾವಣೆ ನಡೆದು ಅಲ್ಲಿ ಗೆದ್ದಿದ್ದೇನೆ. ಜನರ ಕೆಲಸವನ್ನು ಮಾಡುವುದು ಸಂಪೂರ್ಣವಾಗಿ ಸಾಧ್ಯ ಆಗುವುದಿಲ್ಲ. 100ಕ್ಕೆ 100 ಊರಿನ ಕೆಲಸವನ್ನು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದರೆ ಜನಸಾಮಾನ್ಯರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಎಲ್ಲಿಯವರೆಗೆ ನಾವುಗಳು ಇರ್ತೇವ ಅಲ್ಲಿಯವರೆಗೆ ಜನ ನಮಗೆ ವಿಶ್ವಾಸ ಪ್ರೀತಿಯನ್ನು ತೋರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಇವತ್ತು ಗೆದ್ದಂತ ಎಲ್ಲ ನಗರಸಭಾ ಸದಸ್ಯರುಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಒಬ್ಬ ರಾಜಕೀಯ ಪಕ್ಷದಲ್ಲಿ ಇದ್ದವನು ತನ್ನ ಪಕ್ಷದ ನಿಷ್ಠೆಯನ್ನು ಇಟ್ಟುಕೊಂಡು ಯಾವತ್ತೂ ಕೂಡ ಪಕ್ಷ ನಿಷ್ಠೆಯನ್ನು ಇಟ್ಟುಕೊಳ್ಳದೆ ಪಕ್ಷದಲ್ಲಿ ಇದ್ದುಕೊಂಡು ಹಿತಶತ್ರುವಾಗಿ ಕೆಲಸ ಮಾಡುವಂತ ಆ ಕಾರ್ಯಕರ್ತನಿಗೆ ನಾವು ಯಾವತ್ತೂ ಕೂಡ ಕ್ಷಮೆಯನ್ನು ಕೊಡುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನ ನಾವು ಹೇಳುವಂತದ್ದು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲಿಯವರೆಗೆ ಇರ್ತಾರೆ ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳು ಸೋತರೂ ಕೂಡ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ UT ಖಾದರ್ ಅವರನ್ನ ಸುಮಾರು 19,811 ಮತಗಳ ಅಂತರದಲ್ಲಿ ಗೆಲ್ಲಿಸುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಅನೇಕ ಕಡೆಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತೇವೆ. ಆದ್ರೆ ಏನು ಸತ್ಯ ಏನು ನೇರ ಇದೆ, ಕಾಂಗ್ರೆಸ್ ಪಕ್ಷದ ಜಾತ್ಯತೀತ ಸಿದ್ಧಾಂತ ಯಾವುದಿದೆ ಅದಕ್ಕೆ ತಲೆಬಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ನಾವು ಹೇಳಲಿಕ್ಕೆ ಇಷ್ಟಪಡುವಂತದ್ದು. ಮತೀಯವಾದಿಗಳಿಗೆ ಅವಕಾಶ ಇಲ್ಲ, ಯಾವುದೇ ಕೋಮುವಾದಿ ಪಕ್ಷಗಳಿಗೆ ಅವಕಾಶವನ್ನು ನಾವು ಕೊಡ್ಲಿಕ್ಕೆ ಬಿಡುವುದಿಲ್ಲ. ಒಂದು ಸಲ ಏನಾದ್ರೂ ಗೆದ್ರು ಅಂತ ಹೇಳಿದ್ರೆ ಭವಿಷ್ಯದಲ್ಲಿ ನಾವೇ ಗೆಲ್ತೇವೆ ಅನ್ನುವಂತ ಅಹಂಕಾರದಿಂದ ಮೆರೆದ್ರೆ ಆ ದೇವರು ಯಾರಿಗೂ ಕೂಡ ಕ್ಷಮೆಯನ್ನು ಕೊಡುವುದಿಲ್ಲ ಅಂತಕ್ಕಂಥ ಮಾತನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಇಷ್ಟಪಡುವಂತದ್ದು. ಭಾರತೀಯ ಜನತಾ ಪಕ್ಷದವರು ಏನೆಲ್ಲ ಅಪಪ್ರಚಾರವನ್ನು ಮಾಡಿದ್ರು ನಮಗೆ ಗೊತ್ತಿದೆ, ಅವರು ನಮ್ಮ ವಿರೋಧ ಪಕ್ಷ ಅಂತೇಳಿ. ಆದ್ರೆ ಇದೇ ಉಸ್ಮಾನ್ ಅವರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಇದ್ದುಕೊಂಡು ನಮ್ಮನ್ನು ಸೋಲಿಸುವಂತ ಹುನ್ನಾರವನ್ನು ಮಾಡಿದಂತ ಕೆಲವೊಂದು ಕಾರ್ಯಕರ್ತರಿದ್ದಾರೆ. ಅಂತ ಕಾರ್ಯಕರ್ತರಿಗೆ ಕಾಂಗ್ರೆಸ್ನ ವತಿಯಿಂದ ಅವರನ್ನು ವಜಾ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಿ ನಿಷ್ಠಾವಂತ ಕಾಂಗ್ರೆಸ್ಸಿಗರು ಮಾತ್ರ ಕಾಂಗ್ರೆಸ್ನಲ್ಲಿದ್ರೆ ಸಾಕು ಅನ್ನುವಂತ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೇಸರ ಆಗುವಂತದ್ದು ಏನಲ್ಲ, ಸೋತ್ರೆ ಕೆರೆಬೆಲೆಯಲ್ಲಿ ದಿನೇಶ್ ರೈ ಸೋತ್ರು ಅಂತ ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಸೋತಿದೆ ಅನ್ನುವಂತ ಮಾತನ್ನು ಇವತ್ತು ನೆನಪಿಸಿಟ್ಕೊಳ್ಬೇಕು. ಉಳ್ಳಾಲ ನಗರಸಭೆಯಲ್ಲಿ 31 ಸ್ಥಾನಗಳಿದ್ದಾಗ ನಾವು 27ರಲ್ಲಿ 27 ಇದ್ದಾಗ 27ರಲ್ಲಿ 17 ಸ್ಥಾನವನ್ನು ಗೆದ್ದು ಅಧಿಕಾರವನ್ನು ಪಡೆದಿದೆ ಉಳ್ಳಾಲದಲ್ಲಿ ಅಂತಾದ್ರೆ ಇವತ್ತು ಬಾಜಿಲ್ ಯಶೋಧ ಅಧ್ಯಕ್ಷರಾಗಿರ್ಬಹುದು, ಇಸ್ಮಾಯಿಲ್ ಅವರು ಅಧ್ಯಕ್ಷರಾಗಿರ್ಬಹುದು, ಹಿಂದೆ ಮೊಹಮ್ಮದ್ ಮುಖಚೇರಿ ಅವರು ಅಧ್ಯಕ್ಷರಾಗಿರ್ಬಹುದು. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಹೇಳುವಂತದ್ದು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು ಅಂತೇಳಿ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಹಿಡಿಯಲಿಕ್ಕೆ ಮತ್ತೊಬ್ಬರ ಕೈಯನ್ನು ಚಾಚುವಂತ ಕೆಲಸ ಆಗಿದೆ ಅಂದಾಗ ಅದು ನಮಗೆ ಬೇಸರ ಆಗ್ತದೆ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಯಾರಾದ್ರೂ ಇದ್ರೆ ನಮ್ಗೆ ಗೊತ್ತಿದೆ, ನಾವು ಮನೆ ಮನೆಗೆ ಭೇಟಿ ಮಾಡುವಾಗ ಕೆಲವೊಂದು ಕಾರ್ಯಕರ್ತರು ಹೇಳುವಂತ ಮಾತು ಏನು ಅಂತ ಹೇಳಿದ್ರೆ, ಅಣ್ಣ ನಮಗೆ ನಿಮ್ಮೊಟ್ಟಿಗೆ ಬರಲಿಕ್ಕೆ ಪುಡ್ಸೋದಿಲ್ಲ, ನಮಗೆ ಕೆಲಸ ಇದೆ, ಹೊಟ್ಟೆ ತುಂಬಬೇಕು, ಹಾಗಾಗಿ ಓಟು ಮಾತ್ರ ಓಟಿನ ದಿವಸ ನಿಮ್ಮ ಜೊತೆಯಲ್ಲೇ ಇರ್ತೇವೆ, ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ನಾವು ದುಡಿದು ಗೆಲ್ಲಿಸ್ತೇವೆ ಅನ್ನುವಂತ ಮಾತನ್ನ ಹೇಳಿದ ಹಾಗೆ ಇವತ್ತು ಕೂಡ ಕೆರೆಬೈಲಲ್ಲಿ ನನ್ನನ್ನು ಸೋಲಿಸಲಿಕ್ಕೆ ಬಿಜೆಪಿ ಅವರಿಂದ ಆಗ್ಲಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ಇಟ್ಟ ಉದ್ದೇಶ ಏನೆಂದರೆ, ಯಾರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯರಾಗಿದ್ದಾರೆ ಅವರಿಗೆಲ್ಲರಿಗೂ ಕಲ್ಲಾಪಲ್ಲಿ ಕಾಂಗ್ರೆಸ್ ಇದೆ ಅಂತೇಳಿ ತೋರಿಸಲಿಕ್ಕೆ ಹೊರತು ಮತ್ತೇನಲ್ಲ. ಕಲ್ಲಾಪಿನ ಈ ಪ್ರದೇಶದಲ್ಲಿ ನಾನು ಬೊಬ್ಬುಗಟ್ಟೆ ವಾರ್ಡಿನಲ್ಲಿ 2 ಸರ್ತಿ ಎಲೆಕ್ಷನ್ ಆಗಿ ವಿನ್ ಆಗಿದ್ದೇನೆ. ಮೊದಲು ಎಲೆಕ್ಷನ್ ನಿಂತಾಗ ಪುರಸಭೆ ಇತ್ತು. ಆಗ ದಿನಕರ್ ಉಳ್ಳಾಲು ಅವರು ನನ್ನ ಎದುರಿಗೆ ನಿಂತು ವಿನ್ ಆಗಿದ್ರು. ವಿನ್ ಆಗಿ ಅವನ ಹಣಬಲದಿಂದ ಸುಪ್ರೀಂ ಕೋರ್ಟ್ ಹೋಗಿ ನನ್ನ ಡಿಸ್ಮಿಸ್ ಮಾಡುವಂತ ಕೆಲಸ ಮಾಡಿದ್ರು. ಆದರೂ ಮತ್ತೆ ಚುನಾವಣೆ ಆಯಿತು. ಆದ ಮೇಲೆ ಬಿಜೆಪಿ ಅವರು ನಿಂತರು, ದಿನಕರ್ ಉಳ್ಳಾಲ್ ನಿಂತರು, ನಾನು ನಿಂತಿದ್ದೆ. ಬಿಜೆಪಿ ಮತವನ್ನು ಬಿಜೆಪಿ ಪಡೆದ್ರು, ದಿನಕರ್ ಉಳ್ಳಾಲ್ ಹಣದ ಮತವನ್ನು ಅವನು ಪಡೆದ.
ನಿಷ್ಠಾವಂತ ಕಾರ್ಯಕರ್ತರು ಸ್ವಾಭಿಮಾನದವರು ನನಗೆ ಹಾಕಿದ್ರು, ನಾನು ವಿನ್ನಾದೆ. ಮೂರನೇ ಸರ್ತಿ ಎಲೆಕ್ಷನ್ ಆಗುವಾಗ ನನ್ನಲ್ಲಿದ್ದ ನನ್ನ ಗೆಳೆಯನಾದ ಮುಸ್ತಾಕ್ ಅಂತೇಳಿ ಎಲ್ಲಾ ಕೆಲಸಗಳನ್ನು ನನ್ನನ್ನು ಮಾಡಿಸಿ, ಅವನ ಸ್ವಂತ ಕೆಲಸವು ನನ್ನ ಹತ್ರ ಮಾಡಿಸಿ, ಅಧಿಕಾರಿಗಳ ಹತ್ರ ನಾನು ಬೈಯುವುದು, ಅವನ ಮೊಬೈಲ್ ಅಲ್ಲಿ ಯಾರು ಫೋನ್ ಮಾಡಿದ್ರು ರೆಕಾರ್ಡಿಂಗ್ ಇರ್ತದೆ. ಅವನು ಏನೋ ಕೆಲಸಕ್ಕೆ ನಗರಸಭೆ ಹೋದರೆ ರೆಕಾರ್ಡಿಂಗ್ ಅವನು ಹಣ ಕೇಳ್ತಾ ಇದ್ದಾನೆ ಅಂತೇಳಿ ನಾನು ಅವರಿಗೆ ಹೋಗಿ ಬೈದು ಅವರ ಕೆಲಸ ಮಾಡಿ ಕೊಡ್ತಾ ಇದ್ದೆ. ಮೂಡದಲ್ಲಿ ಏನಾದ್ರೂ ಕೆಲಸ ಆಗ್ಬೇಕಾದರೆ ನಾನು ಹೋಗಿ ಅಲ್ಲಿ ಗಲಾಟ ಮಾಡಿ ನನ್ನ ಗೆಳೆಯ ಅಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೆ, ಅವನಿಗೆ ಗೊತ್ತಿದೆ. ಆದರೂ ಅವನು ಎಲೆಕ್ಷನ್ ನಿಂತಕ್ಕೆ ನನಗೇನು ಬೇಸರ ಇಲ್ಲ. ಅವನು ಕೋಮುವಾದಿ ಸಂಘಟನೆ ನಮ್ಮ ಎಂಪಿಗಳಾದ ನಳಿನ್ ಕುಮಾರ್ ಕಟೀಲ್ ಅವರ ಹತ್ರ ಮೀಟಿಂಗ್ ಮಾಡಿದ್ದು ಬೇಸರ ಅಷ್ಟೇ. ನನ್ನ ಹೋಗಿ ಅಪಪ್ರಚಾರ ಮಾಡಿದಂತ 5-6 ಜನ ಮೊದಲು ಇದ್ರು. ನಮ್ಮ ಮಿನಿಸ್ಟ್ರಿಗೆ ಯಾವಾಗಲೂ ವಿರುದ್ಧ 5-6 ಜನ ಇದ್ದಾರೆ. ದಿನಕರ ಉಳ್ಳಾಲ್ ಬರುವಾಗ ಅವನ ಹಿಂದೆ ಹೋಗುದು, ಅವನ ಹಣಕ್ಕಾಗಿ ಹೊರತು ಅವನ ಪ್ರೀತಿಯಿಂದ ಅಲ್ಲ. ನೀವು ಸ್ವಾಭಿಮಾನವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಯಾವಾಗಲೂ ಸ್ವಾಭಿಮಾನದವರಾಗಿರಿ. ಓಟ್ ಯಾರಿಗೆ ಬೇಕಾದ್ರಾಗಿ. ಎಲೆಕ್ಷನ್ ಬರುವಾಗ ಅಪಪ್ರಚಾರ ಮಾಡುವುದು ನೀವು ಕೇಳಬೇಡಿ. ನೋಡಿ, ನಾವು ನನ್ನ ತಪ್ಪೇನು, ಎಲ್ಲಾ ಮಸೀದಿಗಳಿಗೆ ದೇವಸ್ಥಾನಗಳಿಗೆ ಇಂಟರ್ಲಾಕ್ ಕಾಂಕ್ರೀಟ್ ಲೈಟ್ ಹಾಕಿದ್ದು ತಪ್ಪ, ಕೆಲಸ ಮಾಡಿದ್ದು ತಪ್ಪ ಹೇಳಿ. ಕೆಲಸ ಮಾಡಿದವರನ್ನು ತಪ್ಪಂತ ಹೇಳುವುದಾದರೆ ಮತ್ತೆ ನೀವು ಇದ್ದಂತ ನಿಮ್ಮ ಓಟಿಗೆ ಯಾವುದೇ ಬೆಲೆ ಓಟಲ್ಲಿ ಸೋಲಿಸಿದರು. ಅಲ್ಲಿ ಇಷ್ಟು ವರ್ಷ ಕೆಲಸ ಆಗದೆ ಕೆರೆಬೇಲಲ್ಲಿ ಗೊತ್ತುಂಟು, ಒಂದೇ ಒಂದು ಕೆಲಸ ಆಗ್ಲಿಲ್ಲ. ಬಿಜೆಪಿ ಬಂದು ಅವ್ರೇನ್ ಮಾಡಿದ್ರು, ಕೆಲಸ ಮಾಡುವವರು, ಗಲಾಟ ಮಾಡುವವರು. ನಾವು ಏನಾದರೂ ಗಲಾಟ ಮಾಡುವುದಾದ್ರೆ ನಮ್ಮ ಊರಿಗಾಗಿ ಮಾಡಿದ್ದೇನೆ ಹೊರತು ನಗರಸಭೆಯಲ್ಲಿ ಎಲ್ಲ ಕಡೆ ನೀವು ಇಂಟರ್ಲಾಕ್ ರೋಡ್ ನೋಡಿ, ನೀವು ಹೋಗುವಂತ ಇಂಟರ್ಲಾಕ್ ಯಾರು ಮಾಡಿದ್ದು? ನಮ್ಮ ನಾಯಕರಾದ ಈಟಿಕಾದರ್ ಅವರ ನಾಯಕತ್ವದಲ್ಲಿ ಮಾಡಿದ್ದು ಹೊರತು ನನ್ನಿಂದಲೂ ಅಲ್ಲ. ನಾನು ಅವ್ರ ಹತ್ರ ಯಾವಾಗಲೂ ಹೇಳಿ ನಗರೋತ್ಥಾನದ ಕೆಲಸವನ್ನು ಇಡಬೇಕು, ಇಷ್ಟು ಕೋಟಿ ಬೇಕು, ಅಷ್ಟು ಕೋಟಿ ಬೇಕು ಅಂತೇಳಿ. ಮುನ್ನೆ ಕೇಳಿದ್ರು, ಶರೀಫ್ ಅವರು ಇದ್ರು, ಅಷ್ಟು ಕೋಟಿ ಬೇಕು, ಅಷ್ಟು ಕೋಟಿ ಬೇಕು. ಹಾಗಾದ್ರೆ ಕೆಲಸ ಏನು ಮಾಡಿದ್ದೇನೆ ಅದಕ್ಕೆ ನೀವು ಬೆಲೆ ಕೊಡದಿದ್ರೆ ನಿಮ್ಮ ಅವರ ಅಪಪ್ರಚಾರಕ್ಕೆ ಅವರು ಏನೆಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಹೊರತು ಏನು ನಾನು ತಪ್ಪು ಮಾಡಲಿಲ್ಲ. ಏನಾದರೂ ತಪ್ಪು ಮಾಡಿದರೆ ನೀವು ಬಂದು ಕೇಳ್ಬಹುದು. ನಮ್ಮ ಸಾವಂತಗುಡ್ಡೆಯಲ್ಲಿ ಎಲ್ಲ ವರ್ಗದವರನ್ನು ನಾನು ಪ್ರೀತಿಸಿದ್ದೇನೆ. ಮುಸಲ್ಮಾನರಲ್ಲಿ ಎಲ್ಲ ಸಮುದಾಯದಲ್ಲಿ ಜನರು ಇದ್ರು. ಎಲ್ಲರನ್ನು ಒಂದೇ ರೀತಿಯಲ್ಲಿ ಸಮಾನವಾಗಿ ಲೈಟ್ ಆಗಿದ್ದು, ಇಂಟರ್ಲಾಕ್ ಆಗಿದ್ದು, ನೀರು ಕೊಟ್ಟದ್ದು ಎಲ್ಲ ಮಾಡಿದ್ದೇನೆ ಹೊರತು ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಯಾರೆಲ್ಲ ಅವರು ಮನೆಗೆ ಹೋಗಿ ಅಪಪ್ರಚಾರ ಮಾಡಿದ್ದಾರೆ ಅವ್ರ ಹತ್ರ ಕೇಳಿ ಕರೆದು ಓಟಾಗಿ ವಿನ್ನಾಗಿ ಸೋತಾಯ್ತು. ಅಸಹ್ಯವಿದ್ದವರಿಗೆ ನನ್ನನ್ನು ಸೋಲಿಸಿ ಅವರು ಖುಷಿಪಟ್ಟರು. ಬಿಜೆಪಿ ಅವರು ಪಟಾಕಿ. ಅವರ ಮನೆಗೆ ಬಂದದ್ದು ಯಾರು? ಕೋಮಾದಿಗಳು, ಬಿಜೆಪಿಗಳು. ನಮ್ಮ ಮನೆಗೆ ಬಂದವರು ಯಾರು? ಕಾಂಗ್ರೆಸ್ಸಿಗರು, ನಮ್ಮ ಪ್ರೀತಿ ಮಾಡುವವರು. ಅಷ್ಟೇ ಸಾಕು. ನನ್ನನ್ನು ಸೋಲಿಸಿದರೆ ನನ್ನ ಉಸ್ಮಾನ್ ಕಲ್ಲಾಪ್ ಅಂತ ಹೇಳಿ ಹೆಸರು ಕೊಟ್ಟದ್ದು ದೇವರು, ನಮ್ಮ ಪ್ರೀತಿಯ ಊರಿನವರು. ಆ ಹೆಸರು ಸಾಯುವವರೆಗೂ ಇರ್ತದೆ ಹೊರತು ಆ ಹೆಸರನ್ನು ನಿಮ್ಗೆ ಮಾಚಲಿಕ್ಕೆ ಆದ್ರೆ ಇಲ್ಲದಾಗೆ ಆಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಜೀವಂತ ಇರುವವರೆಗೂ ಈ ಬಿಜೆಪಿ ಅವರು ಕೋಮಾದಿ ಸಂಘಟನೆ SDPI ಅವರಿಗೂ ಮೊನ್ನೆ ಅಲ್ಲಿ ಉಳ್ಳಾಲದಲ್ಲಿ SDPI ಅವರು ಈ ನಮ್ಮ ನಾಯಕರ ಬಗ್ಗೆ ಮಾತಾಡಿದವರು ರಿಯಾಜ್ ಅಂತೇಳಿ ಎಲೆಗಡೆ ಬಳೆಗಳಿದ್ದವರನ್ನು ಸೋಲಿಸಿದೆ ಅಂತೇಳಿ. ನೀವು ರಾತ್ರಿ ನಳಿನ್ ಕುಮಾರ್ ಕಟೀಲ್ ಹತ್ರ ಮೀಟಿಂಗ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲವಾ? ನೀವು ಕೋಮಾದಿ ಹತ್ರ ಸೇರಿ ಮೀಟಿಂಗ್ ಮಾಡಿದ್ದಲ್ಲ. ನೀವು ನಮ್ಮ ಲೀಡರ್ ಬಗ್ಗೆ ಮಾತಾಡ್ತೀರಾ. ಒಂದು ಪುರ್ಸದ್ದಿಲ್ಲದೆ ಕೆಲಸ ಮಾಡುವಂತ ನಾಯಕರು ಈ ಪ್ರದೇಶಗಳಿಗೆ ಕಲ್ಲಾಪಿನ ಎಲ್ಲ ಕಡೆ ಕೆಲಸ ಮಾಡ್ಲಿಕ್ಕಾಗಿ ಎಷ್ಟೋ ಲಕ್ಷ ರೂಪಾಯಿ ಇಟ್ಟಿದ್ದಾರೆ. ನೀವು ನನ್ನ ಮೇಲೆ ಅಸಹ್ಯ ಇರಬಹುದು. ಇನ್ನಾದರೂ ಎಲೆಕ್ಷನ್ ಬರ್ತದೆ, MP ಎಲೆಕ್ಷನ್. ನೀವು ಅವರು ಬಂದ ಅಪಪ್ರಚಾರಕ್ಕೆ ಯಾವುದೇ ಕಿವಿ ಕೊಡಬೇಡಿ. ನಮ್ಮಿಂದ ಏನು ತಪ್ಪಾಗ್ಲಿಲ್ಲ, ತಪ್ಪು ಮಾಡಲಿಲ್ಲ. ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೇನೆ, ನಮ್ಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ದೇವರು ಕೊಡ್ತಾರೆ. ನೀವು ಯಾರು ಏನು ಕೊಡ್ಲಿಕ್ಕೆ ಹೋಗ್ಬೇಡಿ. ನಾವು ಕೊಟ್ರೆ ಎಷ್ಟು ಕೊಡ್ಬಹುದು, ಬೈಬಹುದು, ಏನಾದ್ರೂ ಮಾಡಬಹುದು. ನಮ್ಮನ್ನು ಮನೆಗೆ ಹೋಗಿ ಅಪಪ್ರಚಾರ ಮಾಡಿದ್ದಾರೆ. ರೋಡಿಗಳು ಕಳ್ಳತನ ಅವರಿಗೆ ಇನ್ಶಾಲ್ಲಾ ದೇವರು ಇಲ್ಲ ಅಂತೇಳಿ ಮಾತಾಡಿದ್ದಾರೆ. ಅವರಿಗೆ ಇನ್ಶಾಲ್ಲಾ ದೇವರು ಉಂಟು ಅಂತೇಳಿ ದೇವರು ತೋರಿಸ್ತಾರೆ. ನೀವ್ಯಾರು ನಮ್ಮ ವಿರೋಧ ಮಾಡುವವರು ಇದ್ದಾರೆ ಅವರಿಗೆ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನನ್ನನ್ನು ಪ್ರೀತಿ ಮಾಡುವವರಿಗೆ ನಾನು ಸಾಯುವವರೆಗೂ ನಿಮ್ಮನ್ನು ಪ್ರೀತಿ ಮಾಡಿ ಆ ರೀತಿಯ ಅವಹೇಳನ ಮಾಡಿ ಖಂಡಿತವಾಗಿಯೂ ದೇವರು ಮೆಚ್ಚಲಿಕ್ಕಿಲ್ಲ. ಉಸ್ಮಾನ್ ಕಲ್ಲಾರ್ ರವರೇ, ಎದೆಗುಂದಬೇಡಿ. ಇನ್ನೂ ಕೂಡ ನೀವು ಯುವಕರು, ನಿಮ್ಗೆ ಇನ್ನೂ ಕೂಡ ಪ್ರಾಯ ಇದೆ. ನಮ್ಮ ಹಾಗೆ ಪ್ರಾಯ ಆಗಲಿಲ್ಲ. ಮುಂದಿನ ದಿನ 5 ವರ್ಷ ಕಣ್ಣು ಮುಚ್ಚಿ ತೆರೆಯುವಾಗ ಹೋಗ್ತದೆ.
ಮೊನ್ನೆ ನಮ್ಮೆಲ್ಲರನ್ನು ನಾವು ರಿಸಲ್ಟ್ ಆದ ನಂತರ ಸೋತು ಗೆದ್ದಾದ ನಂತರ ಮಾನ್ಯ ಮಂತ್ರಿಗಳು UT ಖಾದರ್ ಸಾಹೇಬರು ಮೀಟಿಂಗ್ ಅನ್ನ ಕರೀತಾರೆ. ಬ್ಲಾಕ್ ಆಫೀಸಲ್ಲಿ ಮೀಟಿಂಗ್ ಕರೆದು ನಮ್ಗೆಲ್ರಿಗೂ ಕೂಡ ಹಿತವಚನ ನೀಡ್ತಾರೆ. ಯಾರು ಕೂಡ ನಿರಾಶರಾಗಬೇಡಿ, ಸೋತಿದ್ದೇವೆ ಅಂತ ಹೇಳಿದ್ರೆ 5 ವರ್ಷ ಕಾಲ ಬಹಳ ಕಣ್ಣು ಮುಚ್ಚಿದರೆ ಇವಾಗ ಹೋಗ್ತದೆ. ನಾನು ಕೂಡ ಬೈ ಎಲೆಕ್ಷನ್ ಈಗ ಆಗಿ ನಾನು ಮಿನಿಸ್ಟರ್ ಕೂಡ 2-3 ಸಲ ಆದದ್ದು ಕೂಡ ನನಗೆ ಗೊತ್ತಿಲ್ಲ. ಆದ್ರಿಂದ ನಿಮ್ಮ ಕೆಲಸ ಕಾರ್ಯ ನೀವು ಮಾಡ್ಕೊಂಡು ಹೋಗಿ, ನನ್ನಿಂದ ಏನು ನಿಮ್ಗೆ ಉಪಕಾರ ಆಗಬೇಕು ನಾನು ಕೂಡ ನಿಮ್ ಜೊತೆಯಲ್ಲಿ ಇದ್ದೇನೆ ಎಂಬ ಮಾತನ್ನು ಕೂಡ UT ಖಾದರ್ ಸಾಹೇಬರು ನಮ್ಮ ಜೊತೆ ಹೇಳ್ತಾ ಇದ್ದಾರೆ. ನೀವು ಸೋತರೂ ಕೂಡ ನಿರಾಶರಾಗಬೇಡಿ, ನಿಮ್ಮ ಏರಿಯಾದಲ್ಲಿ ಮೀಟಿಂಗ್ ಮಾಡಿ, ನಿಮ್ಮ ಏರಿಯಾದಲ್ಲಿ ಪಕ್ಷ ಸಂಘಟನೆ ಮಾಡಿ, ನಿಮ್ಮ ಏರಿಯಾದಲ್ಲಿ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡಿ ಅಂತ ಹೇಳಿ ನಮ್ಗೆ ಹುಮ್ಮನಸ್ಸನ್ನ ನೀಡಿದ್ರು. UT ಖಾದರ್ ಸಾಹೇಬರು ಹೇಳಿದ್ರು, ಕತ್ತಲೆಯಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು, 6 ಸೀಟ್ ಗೆದ್ದಿದ್ದೇವೆ. ಕತ್ತಲೆಯಲ್ಲಿ ಮೀಟಿಂಗ್ ಮಾಡಿದ್ರು, 6 ಸೀಟ್ ಗೆದ್ದಿದ್ದೇವೆ. ಮಿನಿಸ್ಟರ್ ಆಗಿ ನೀವು ಫೀಲ್ಡ್ಗೆ ಹೋಗಿ ತಮ್ಮ ಬಲಗೈಯನ್ನು ಕೂಡ ಕಳ್ಕೊಂಡಿರಿ ಎಂಬ ಮಾತನ್ನು ಕೂಡ ಉಸ್ಮಾನ್ ರವರ ಹೆಸರು ಎತ್ತದೆ ಅವರು ಹೇಳಿದ್ದಾರೆ. ಆದ್ರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇವರಿಗೆ ರಿಯಾಜ್ ಪರಂಗಿಪೇಟೆಯವರು ಅವರದೇ ಕ್ಷೇತ್ರದಲ್ಲಿರ್ತಕ್ಕಂತಹ ಅವರದೇ ಗ್ರಾಮದಲ್ಲಿ ಇರತಕ್ಕಂತಹ ಪುದು ಗ್ರಾಮದಲ್ಲಿ ಒಂದೇ ಒಂದು ಸೀಟ್ ಅವರಿಗೆ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ ಎಂಬಂತಹ ಮಾತು ಕೂಡ ಅವರು ನೆನಪಿಟ್ಟುಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯವೇ, ನಾವಿಲ್ಲಿ ಕೆಲವರು ಸೋತಿರ್ಬೋದು, ಕೆಲವರು ಗೆದ್ದಿರ್ಬೋದು, ಆದ್ರೆ ಈ ಪ್ರದೇಶಕ್ಕೆ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ. ಇನ್ನು ಯಾವುದೇ ಪಕ್ಷದಿಂದ ಈ ದೇಶವನ್ನ ಕಟ್ಟಿ ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ MP ಚುನಾವಣೆ ಕೂಡ ಬರ್ತಾ ಇದೆ. ತಪ್ಪಿ ಕೂಡ ಬಿಜೆಪಿಯವರು ಪುನಃ ಈ ದೇಶದಲ್ಲಿ ಆಡಳಿತ ಮಾಡಲಿಕ್ಕೆ ಬಂದರೆ ಈ ದೇಶ ಸರ್ವನಾಶ ಆಗ್ತದೆ. ಈ ದೇಶ ಯಾರ ಕೈಯಲ್ಲೇ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ದಯವಿಟ್ಟು ತಾವೆಲ್ಲರೂ ಯಾವುದೇ ಪಕ್ಷವನ್ನು ನೋಡದೆ, ಕೆಲವರು ಇರಬಹುದು ಅವರ ಸ್ವಾರ್ಥಕ್ಕಾಗಿ, SDP ಇರ್ಬೋದು, ಸೋಷಿಯಲ್ ಪಾರ್ಟಿ ಅಂತ ಇರ್ಬೋದು, ಜನತಾ ದಳ ಅಂತ ಇರ್ಬೋದು, ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು, ಆದ್ರೂ ಕೂಡ ಮತದಾರರು ಯಾವುದೇ ಪಕ್ಷ ಇದ್ರೂ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ಎಂಬ ಉದ್ದೇಶ ಇಟ್ಕೊಂಡು ತಮ್ಮೆಲ್ಲರ ಮತವನ್ನ ಯಾವುದೇ ಕಾರಣಕ್ಕೂ ಕೂಡ ಯಾರದೇ ಮಾತಿಗೆ ಮರಳಾಗದೆ ಎಲ್ಲರೂ ಕೂಡ ಈ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿ ನಿಂತು ಮಾನ್ಯ ನಮ್ಮ ನಾಯಕರಾದಂತಹ UT ಖಾದರ್ ಸಾಹೇಬ್ರ ಕೈಬಲಿಪಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ಆದರೆ ಉಸ್ಮಾನ್ ಕಲ್ಲಾಪುರ ಅವರು ಸೋತು ಇಷ್ಟೊಂದು ಅಭಿಮಾನ ಬಲಗ ಇಟ್ಟುಕೊಂಡದ್ದು ನಿಮ್ಮ ಅಂತರಂಗದ ಪ್ರೀತಿ ಒಳಗೆ ಇದ್ದಂತ ಒಂದು ಸಾಕ್ಷಿ ಅಂತ ಈ ಸಭೆ ಸಾಕ್ಷಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಲ್ಲ ಕಡೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು UT ಖಾದರ್ ಅವರು 31 ಜನ ಕೌನ್ಸಿಲರ್ ಅನ್ನು ಅಭ್ಯರ್ಥಿಯಾಗಿ ಉಳ್ಳಾಲ ನಗರಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. 31ರಲ್ಲಿ 13 ಸೀಟ್ ಗೆದ್ದು ಬಾಕಿ ಎಲ್ಲ ಸೀಟು ಸೋತಿದೆ, ಸ್ವಲ್ಪ ಮತ ಅಂತರದಿಂದ. ಹಾಗಾಗಿ ನಾನು ಹೇಳುವುದಿಷ್ಟೇ, ಈ 31 ಜನರು ಉಳ್ಳಾಲ ನಗರಸಭೆಯ ಕಾಂಗ್ರೆಸ್ಸಿನ ಸದಸ್ಯರಾಗಿ ಕೆಲಸ ಮಾಡಲಿಕ್ಕೆ UT ಖಾದರ್ ಅವರು ನಿಮ್ಮ ಬೆನ್ನ ಹಿಂದೆ ಇದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಉಸ್ಮಾನ್ ಕಲ್ಲಾಪುರ ಅವರು ಸೋತ ದಿವಸ ಇಲ್ಲಿ ಏನೋ ಸ್ವಲ್ಪ ಘಟನೆ ಆಗಿದೆ. ಆವಾಗ ಉಸ್ಮಾನ್ ಕಲ್ಲಾಪುರ ಅವರು ಬಂದು ಆ ಒಂದು ಘಟನೆಯನ್ನು ಮಾಡದಾಗಿ ಮಾಡಲಿಲ್ವ, ಅದಕ್ಕೆ ಅವಕಾಶ ಕೊಡಲಿಲ್ಲ. ಹಾಗಾಗಿ ಉಸ್ಮಾನ್ ಕಲ್ಲಾಪುರ ಅವರ ಒಂದು ಸತ್ಯ, ಅವರು ಮಾಡಿದಂತ ಈ ಪ್ರದೇಶದ ತ್ಯಾಗಮಯ ಜೀವನ ಅದು ಸಾಕ್ಷಿ. ಇನ್ನು ಮುಂದಕ್ಕೂ ಈಗ ನಿಮಗೆ ಮನವಿ ಮಾಡಿದ್ದಾರೆ, ಯಾರು ದೇಶ ಕಟ್ಟಿಕೊಳ್ಬೇಡಿ, ಯಾರು ಅಸೂಯೆ ಪಡ್ಕೊಳ್ಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೇಳಿದ್ದಾರೆ. ನಮ್ಮ ದಿನೇಶ್ ರೈ ಅವರು ಹೋಗ್ತಾ ಇದ್ದಾರೆ 1 ಮತದ ಅಂತರದಿಂದ. ಬಹಳಷ್ಟು ದುಃಖ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಂಟ ಸಮುದಾಯದ ಯುವ ನಾಯಕ ಬಿಜೆಪಿಯವರ ಎದುರಿಗೆ ಅಥವಾ ಇನ್ನಿತರ ಪಕ್ಷದವರ ಎದುರಿಗೆ
ಒಂದು ಸಾಥ್ ಕೊಟ್ಟು ಅವರ ಯಾವುದೇ ಒಂದು ಬಂಡವಾಳವನ್ನು ಹೊರಗೆಳೆದು ಕೊಡುವಂತಹ ಒಬ್ಬ ಯುವ ನಾಯಕ ಬಂಟ ಸಮುದಾಯದಲ್ಲಿ ಇರುವುದಂತ ಹೇಳಿದ್ರೆ ಅದು ದಿನೇಶ್ ರೈ ಬಿಟ್ಟರೆ ಬೇರೆ ಯಾರು ನಮಗೆ ಸಿಗ್ಲಿಕ್ಕಿಲ್ಲ. ಅದು ಖಂಡಿತವಾಗಿ ದಿನೇಶ್ ರೈ ಅವರ ಆ ಒಂದು ಮತದ ಅಂತರ ನಮಗೆ ಬಹಳಷ್ಟು ದುಃಖ ಇದೆ. ಹಾಗಾಗಿ ನಮ್ಮ ಉಸ್ಮಾನ್ ಕಲ್ಲಾಪುರ ಅವರ ಈ ಒಂದು ಪ್ರಯತ್ನ ಖಂಡಿತ ಈ ಪ್ರದೇಶದ ಎಲ್ಲ ಕಾರ್ಯಕರ್ತರಿಗೆ ಹುರಿದು ಸೋತ ಮರು ದಿವಸ ನಾನು ಕರ್ಕೊಂಡೋಗಿದ್ದೆ 2 ದಿವಸ ಬೆಂಗಳೂರಿಗೆ. ನಮ್ಮ ಸಾದಿಕ್ ಮತ್ತೆ ಉಸ್ಮಾನ್ ಕಲ್ಲಾಪುರ ಅವರು ಒಂದು ಟೆನ್ಷನ್ ಇಲ್ಲ ಅದರ ಬಗ್ಗೆ. ಯಾಕೆ ನನಗೆ ಟೆನ್ಷನ್ ಆಗ್ತದೆ ನಿಮ್ಗೆ ಹೇಗೆ ಟೆನ್ಷನ್ ಇಲ್ಲ ಅಂತ ಕೇಳಿದೆ ನಾನು ಬೆಂಗಳೂರಲ್ಲಿ ಕಾರಲ್ಲಿ ಹೋಗುವಾಗ. ಅವರು ಹೇಳಿದ್ರು ನಾವು ಸೋತರು ಪರವಾಗಿಲ್ಲ, ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕಲ್ಲಾಪಿನಲ್ಲಿ ಇದ್ದಾರೆ, ಅದಕ್ಕಾಗಿ ನಾವು ಹೆದರುವ ಪ್ರಶ್ನೆಯೂ ಇಲ್ಲ, ನಾವು ಸೋತದ್ದು ಅಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ 2 ದಿವಸ ನಾನು ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದೆ. ನೀವು ಬರುದಿಲ್ಲ ಅಂತ ಹೇಳಿದ್ರು, ನಿಮ್ಮ ಟೆನ್ಷನ್ ಹೋಗ್ಬೇಕಾಗಿ ನನ್ನ ಜೊತೆಯಲ್ಲಿ ಬರ್ಬೇಕಂತ ಹೇಳಿ ಸಾದಿಕ್ ಮತ್ತು ಉಸ್ಮಾನ್ ರವರು ನಾನು ಹಠಗಟ್ಟಿ ಕರ್ಕೊಂಡು ಮಾಡುವಂತ ಕಾರ್ಯಗಳು ಇಲ್ಲಿ ಯಾವತ್ತೂ ಕಮ್ಮಿ ಆಗಬಾರದು. ಕಾಂಗ್ರೆಸ್ ಪಕ್ಷದ ಕೌನ್ಸಿಲರ್ ಉಸ್ಮಾನ್ ಕಲ್ಲಾಪೆ ಕಾಂಗ್ರೆಸ್ ಪಕ್ಷದವರಿಗೆ ಇಲ್ಲಿ ಬಿಟ್ಟು ಇನ್ನೊಬ್ಬರು ಯಾರು ಆಗ್ಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ಉಸ್ಮಾನ್ ಕಲ್ಲಾಪುರ ಅವರ ರಾತ್ರಿಯ ಸೇವೆ ಈಗ ಗೆದ್ದಂತ ಅವರಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನನಗೆ ಖಂಡಿತ ವಿಶ್ವಾಸ ಇದೆ. ರಾತ್ರಿ 3 ಗಂಟೆ ಆಗಲಿ 4 ಗಂಟೆ ಆಗಲಿ 12 ಗಂಟೆ ಆಗಲಿ ರಸ್ತೆ ಬದಿಯಲ್ಲಿ ಒಂದು ಕೌನ್ಸಿಲರ್ ಆಗಿ ಜನರ ಸೇವೆ ಮಾಡುವಂತ ಒಬ್ಬ ಯುವ ನಾಯಕನ್ನು ಕಳ್ಕೊಂಡದ್ದು ಈ ಕಲ್ಲಾಪಿನ ನಮಗೆಲ್ಲರಿಗೂ ಬಹಳಷ್ಟು ನಷ್ಟ ದುಃಖ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಉಸ್ಮಾನ್ ಕಲ್ಲಾಪುರ ಅವರು ಯಾವತ್ತೂ ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಕಾಂಗ್ರೆಸ್ ಪಕ್ಷ ಎಲ್ಲಾ ಜಾತಿ ಎಲ್ಲಾ ಧರ್ಮದವರನ್ನು ಒಂದೇ ತೆಕ್ಕೆಗೆ ನೋಡುವಂತ ಒಂದು ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷ ಇಲ್ಲ. ಈಗ ನೋಡಿ, ಉದಾಹರಣೆಗೆ ನಮ್ಮ ಬಾಜಿಲ್ ಡಿಸೋಜರ್ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಆಯ್ಕೆಯಾದರು. ನಮ್ಮ ಭಾರತೀಯರು ಒಬ್ಬ ಪರಿಶಿಷ್ಟ ಪಂಗಡದ ಮಹಿಳೆ 2ನೇ ಸಾಲಿ ಈ ಒಂದು ಪುರಸಭೆಗೆ ಸದಸ್ಯರಾಗಿ ಆಯ್ಕೆಯಾದದ್ದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ನಮ್ಮ ದೀಕ್ಷಿತ್ ಒಬ್ಬ ಬಿಲ್ಲವ ಮಹಿಳೆ, ಒಬ್ಬ ಪದವೀಧರ ಮಹಿಳೆಯಾಗಿ ಈ ದೇಶದ ಸಂವಿಧಾನವನ್ನು ಎತ್ತಿಕೊಡುವಂತ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ನಮ್ಮ ರವಿಯವರು ಒಂದು ಗಟ್ಟಿ ಸಮುದಾಯದ ಹಿಂದುಳಿದ ವರ್ಗದ ಗಟ್ಟಿ ಸಮುದಾಯದ ಒಬ್ಬ ನಾಯಕ. ಖಂಡಿತವಾಗಿ ರವಿಯವರು ಯಾವತ್ತೂ ಕೌನ್ಸಿಲರ್ ಆಗಬೇಕಿತ್ತು, ಆದ್ರೆ ಕಾರಣಾಂತರದಿಂದ ಹಿಂದೆ ಹೋಗಿದೆ. ಈ ಸಲ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ದಾರೆ. ಖಂಡಿತವಾಗಿ ರವಿಯವರು ಒಂದು ಗಟ್ಟಿ ಸಮುದಾಯದ ಹಿಂದುಳಿದ ವರ್ಗದವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯರಾಗುವುದು. ಜೊತೆಗೆ ಅಲ್ಪಸಂಖ್ಯಾತರು ಬಹಳಷ್ಟು ಜನ, ನಾವು ಅಲ್ಪಸಂಖ್ಯಾತರಂತ ಹೇಳಿ ಕೆಲವರು ಭಾವಿಸ್ತಾರೆ ಮುಸಲ್ಮಾನರು ಮಾತ್ರ ಅಂತ. ಅಲ್ಲ, ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು ಇದ್ದಾರೆ, ಬೌದ್ಧ, ಜೈನ ಇವರೆಲ್ಲ ಹಿಂದೂ ಸಮುದಾಯಕ್ಕೆ ಸೇರಿದವರು. ಹಾಗೆ ನಾವೆಲ್ಲರೂ ಅಲ್ಪಸಂಖ್ಯಾತರು. ಹಾಗಾಗಿ ನಾವೆಲ್ಲ ಅಲ್ಪಸಂಖ್ಯಾತರ ಒಂದು ಒಟ್ಟು ಕೂಡುವಂತ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವ ಪಕ್ಷ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಇಷ್ಟೊಂದು ಜನರನ್ನು ಸೇರಿಸಿ ಉಸ್ಮಾನ್ ಕಲ್ಲಾಪುರ ಅವರು ಈ ವೇದಿಕೆ ನೋಡುವಾಗ ಬಹಳಷ್ಟು ಸಂತೋಷ. ಎಲ್ಲ ನಾಯಕರುಗಳು ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಈ ಪ್ರದೇಶಕ್ಕೆ ಬಂದಿದ್ದಾರೆ. ಖಂಡಿತವಾಗಿ ಸೋತ ಜಾಗಕ್ಕೆ ಯಾರು ಹೋಗುವುದಿಲ್ಲ. ಯಾಕೆ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಸೋತ ಒಂದು ವಾರ್ಡ್ ಅಂತ ತಿಳ್ಕೊಳ್ತಾರೆ. ಆದ್ರೆ ಇಲ್ಲಿ ಸೋತದ್ದು ಖಂಡಿತ ನಮಗೆ ಗೊತ್ತಾಗುವುದಿಲ್ಲ. ಇಲ್ಲಿ ಗೆದ್ದ ಸಂಭ್ರಮಕ್ಕೆ ಎಲ್ಲ ನಾಯಕರುಗಳು ಸಾಕ್ಷಿಯಾಗಿ ಬಂದಿದ್ದಾರೆ. ಹಾಗಾಗಿ ನಮ್ಮ ಲತೀಫ್ ಕಾರ್ಪೊರೇಟರ್, ಕಂದಕದ ಕಾರ್ಪೊರೇಟರ್ ಕಲ್ಲಾಪಿಗೆ ಬರುವುದು, ಎಲ್ಲ ಸಭೆ ಸಮಾರಂಭಗಳಿಗೆ ಬರುವುದು. ಇಷ್ಟೊಂದು ಜನ ಸೋತ ಕಡೆಗೆ ಹೋಗುವ ಪದ್ಧತಿ ಇಲ್ಲ, ಎಲ್ಲ ದೂರ ದೂರ ಹೋಗ್ತಾರೆ. ಆದ್ರೆ ಸೋತ ಉಸ್ಮಾನ್ಗೆ ಇಷ್ಟು ನಾಯಕರುಗಳು ಇಷ್ಟು ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಬೇರೆ ಯಾವ ಬಂಡವಾಳ ಬೇಕೀಗಿಲ್ಲ, ನಿಮ್ಗೆ ಇದೇ ಬಂಡವಾಳ. ಹಾಗಾಗಿ ನಿಮ್ಮ ಕೆಲಸ ಇದಕ್ಕಿಂತ ಜಾಸ್ತಿ ಆಗ್ಬೇಕು. ಉಳ್ಳಾಲ ಈ ಕಲ್ಲಾಪುರ ಪ್ರದೇಶ ಇನ್ನಷ್ಟು ಅಭಿವೃದ್ಧಿ ನಿಮ್ಮಿಂದ ಆಗ್ಬೇಕು, ಬೇರೆ ಯಾರಿಂದ ಆಗುವುದಿಲ್ಲ. ಖಂಡಿತ ನಮಗೆ ವಿಶ್ವಾಸ ಇದೆ. UT ಖಾದರ್ ಅವರು ನಿಮ್ಮ ಜೊತೆಯಲ್ಲಿದ್ದಾರೆ, ಈ ಪ್ರದೇಶದ ಎಲ್ಲ ಕೆಲಸವನ್ನು ಮಾಡ್ತಾರಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನೀವೆಲ್ಲರೂ ರಾತ್ರಿ ನಿಮಗೆ ಗೊತ್ತಿದೆ ಇದು ವಂಚನೆಯ ಚುನಾವಣೆ ಹೊರತು ಸತ್ಯದ ಚುನಾವಣೆ ಕಲ್ಲಾಪುರ ವಾರ್ಡ್ನಲ್ಲಿ ನಡೆಯಲಿಲ್ಲ. ಕಲ್ಲಾಪುರ ವಾರ್ಡ್ನಲ್ಲಿ ನಡೆದದ್ದು ವಂಚನೆ ಚುನಾವಣೆ.
ದೇಶಕ್ಕೆ ಸಂವಿಧಾನ ಬರೆದಂತ ಡಾಕ್ಟರ್ ಬಾಬಾ ಸಾಹೇಬರ್ ಅಂಬೇಡ್ಕರ್ ನಡೆದಂತ ಚುನಾವಣೆ ಕಲ್ಲಾಪಲ್ಲಿ ನಡೆದಿಲ್ಲ. ಕಲ್ಲಾಪಲ್ಲಿ ನಡೆದಂತ ಚುನಾವಣೆ ವಂಚನೆ ಮಾಡಿ ರಾತ್ರಿಗೆ ಬಿಜೆಪಿಯವರನ್ನು ಸಂಘ ಬೆಳೆಸಿ ಇಲ್ಲಿ ವಿಜಯ ಆದದ್ದು ಹೊರತು ಕಾಂಗ್ರೆಸ್ಸಿನ ಸೋಲಿಸಲಿಕ್ಕೆ ಯಾರಿಂದ ಸಾಧ್ಯ ಆಗಲಿಲ್ಲ. ಕಳೆದ ಸಲ ಉಸ್ಮಾನ್ ಕಲ್ಲಾಪುರ ಅವರಿಗೂ ಬಹಳಷ್ಟು ಮತ ಸಿಕ್ಕಿದೆ, ನಮ್ಮ ಸಾದಿಕ್ರವರಿಗೂ ಬಹಳಷ್ಟು ಮತ ಸಿಕ್ಕಿದೆ. ಹಾಗಾಗಿ ಇದು ವಂಚನೆಯ ಚುನಾವಣೆ ಹೊರತು ಪ್ರಜಾಪ್ರಭುತ್ವದ ಸತ್ಯದ ಚುನಾವಣೆ ಅಂತ ಅಲ್ಲೋ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲ ನಮ್ಮ ನಾಗರಿಕರು ಇವತ್ತು ದೇಶದಲ್ಲಿ 4.5 ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಸರ್ಕಾರ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ಹೇಳಿ ತಮಗೆಲ್ಲರಿಗೂ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಹಾಗಾಗಿ ನಾಡಿದ್ದು ನಡೆಯುವಂತಹ ಲೋಕಸಭೆ ಚುನಾವಣೆಯಲ್ಲಿ 6 ತಿಂಗಳಿಗೆ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಯಾವ ತಂತ್ರಗಾರಿಕೆಯೂ ಈ ಕಲ್ಲಾಪಿನ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಫಲಿಸುವುದಿಲ್ಲ. ನಾಡಿದ್ದು ಮತದ ಅಂತರ ನಿಮಗೆ ಕಾಣಿಸಿಕೊಡುವಂತ ನಮ್ಮ ಕಾರ್ಯಕರ್ತರು ಈ ಪ್ರದೇಶದಲ್ಲಿ ಇದ್ದಾರಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಪಕ್ಷಕ್ಕೆ ಯಾವತ್ತೂ ಸೋಲಿಲ್ಲ. ಅದು ಫೀನಿಕ್ಸ್ ಹಕ್ಕಿ ಇದ್ದಾಗೆ ತಾನು ಒಮ್ಮೆ ಸತ್ತು ಅದೇ ಬೂದಿಯಿಂದ ಎದ್ದು ಬರುವ ಹಾಗೆ ಉಸ್ಮಾನ್ ಕಲ್ಲಾಪ್ ಅವರು ಮಗದೊಮ್ಮೆ ಇದೇ ಪ್ರದೇಶದಿಂದ ಆಯ್ಕೆಯಾಗಿ ಉಲ್ಲಾರ ನಗರಸಭೆಗೆ ಆಯ್ಕೆಯಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಿ ಇದಕ್ಕೆ ಇಲ್ಲಿ ಕೂಡಿದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು, ಕಾಂಗ್ರೆಸ್ ಬೆನ್ನೆಲುಬು ಸಾಕ್ಷಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಇದ್ದೇನೆ ಬಂಧುಗಳೇ. ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಸೋಲನ್ನು ಸವಾಲಾಗಿ ಸ್ವೀಕರಿಸಬೇಕು. ಅಕಾರ್ಡಿಂಗ್ ಟು ಅಬ್ರಹಾಂ ಲಿಂಕನ್, ಡೆಮಾಕ್ರಸಿಗೆ ದೊಡ್ಡ ಅರ್ಥವನ್ನು ಕೊಟ್ಟಂತಹ ಗವರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಅಂಡ್ ಫಾರ್ ದ ಪೀಪಲ್. ಮತ್ತೆ ಒಂದು ಕಡೆಯಲ್ಲಿ ಯು ಕ್ಯಾನ್ ಮೇಕ್ ಫೂಲ್ ಇನ್ ಸಮ್ ಟೈಮ್, ಮೆನಿ ಪೀಪಲ್ ಇನ್ ಸಮ್ ಟೈಮ್, ಸಮ್ ಪೀಪಲ್ ಇನ್ ಮೆನಿ ಟೈಮ್. ಯು ಕೆನಾಟ್ ಮೇಕ್ ಫೂಲ್ ಆಲ್ ದಿ ಪೀಪಲ್ ಆಲ್ ದಿ ಟೈಮ್. 26 ಸಲ ಸೋತು 22ನೇ ಸಲ ಅಮೆರಿಕದ ಅಧ್ಯಕ್ಷ ಆದ. ಅದೇ ರೀತಿ ನಮ್ಮ ಈ ಕಾಂಗ್ರೆಸ್ನ ನಾಯಕರೆಲ್ಲ, ದೇ ಆರ್ ಆಲ್ ವೆರಿ ಮೆರಿಟೆಡ್ ಬಾಯ್ಸ್ ಅಂಡ್ ದಿ ಕ್ಯಾಂಡಿಡೇಟ್ಸ್ ಅಂಡ್ ದ ಯುಟಿ ಖಾದರ್ ಈಸ್ ಅವರ್ ಲೀಡರ್. ಆದ್ದರಿಂದ ಬಂಧುಗಳೇ, ನಾನು ಒಂದು ಮಾತು ಹೇಳ್ತೇನೆ ಬಂಧುಗಳೇ, ನಾವು ಗೆಲ್ಬೇಕಾದ್ರೆ ನಾವು ಗೆದ್ದದ್ದಲ್ಲ, ನಿಮ್ಮಂತಹ ಕಾರ್ಯಕರ್ತರು ಕಾರಣ. ನಿಮ್ಮಂತಹ ಕಾರ್ಯಕರ್ತರು ಸುಡು ಬಿಸಿಲಿಗೆ ಹೋಗಿ ಓಣಿ, ಹಲ್ಲಿ, ಗಲ್ಲಿ, ಮೋರಿ, ಫ್ಲಾಟ್ ಹೀಗೆ ಹತ್ತಿ ಆ ಚುನಾವಣೆಯ ಪಟ್ಟಿಯಲ್ಲಿ ಅಕ್ಕ, ಅಮ್ಮ, ದಾದಾ, ಕಾಕ, ಅಯ್ಯ ಅಂತ ಕರೆದಿರಿ, ಓಟ್ ಹಾಕಿಸ್ತೀರಿ ಅಣ್ಣಾವರೇ. ಮತ್ತೆ ಮತದಾರರಿಗೆ ನಮ್ದೊಂದು ಗ್ರೇಟ್ ಸಲ್ಯೂಟ್. ಆದ್ದರಿಂದ ಅದಕ್ಕೆ ನಾನು ಒಂದು ಕವನ ರೂಪದಲ್ಲಿ ಒಂದು ಹೇಳ್ತೇನೆ. ಒಂದು 2 ಮನೆ ಎಲ್ಲ ತಿರುಗಿದಿರಿ, ನೆರೆಕೆರೆ ಎಲ್ಲ ಸಾಗಿದಿರಿ, ಮೋರಿ ಕೇರಿ ಸುತ್ತಿದಿರಿ, ನಾಡು ಮೇಡು ಚಲಿಸಿದಿರಿ, ಹಲ್ಲ ಪಲ್ಲ ದಾಟಿದಿರಿ, ಪ್ರಾತನು ನೀವು ಹತ್ತಿದಿರಿ, ಪ್ರಾತನು ನೀವು ಹತ್ತಿದಿರಿ, ಪ್ರಾತನು ನೀವು ಹತ್ತಿದಿರಿ. ಕೈಯಲ್ಲಿ ಓಟಿನ ಪಟ್ಟಿಯ ಹಿಡಿದೀರಿ, ಕೈಯಲ್ಲಿ ಓಟಿನ ಪಟ್ಟಿಯ ಹಿಡಿದೀರಿ, ಪಟಪಟ ಪುಟವ ಮಗುಚಿದಿರಿ, ಪಟಪಟ ಪುಟವ ಮಗುಚಿದಿರಿ, ಅದರಲ್ಲಿ ಹೆಸರನ್ನು ಹುಡುಕಿದಿರಿ, ಬನ್ನಿರಿ ಬನ್ನಿರಿ ಕರೆದೀರಿ, ಬನ್ನಿರಿ ಬನ್ನಿರಿ ಕರೆದೀರಿ, ಕೈ ಕೈ ಎಂದು ಹೇಳಿದಿರಿ, ಕೈ ಕೈ ಹಿಡಿದು ಸಾಗಿದಿರಿ, ಕೈ ಕೈ ಎಂದು ಹೇಳಿದಿರಿ, ಕೈ ಕೈ ಹಿಡಿದು ಸಾಗಿದಿರಿ, ಕೈ ಕೈ ಎಂದು ಹೇಳಿದಿರಿ, ಕೈ ಕೈ ಹಿಡಿದು ಸಾಗಿದಿರಿ. ಅಮ್ಮ ಅಕ್ಕ ಕರೆದೀರಿ, ಉಮ್ಮ ದಾದ ಕರೆದೀರಿ, ಕೊಡಿರೆ ಓಟನು ಕೈಯಿಗೆ, ಉಮ್ಮ ಇಡರು ಕೈಯಿಗೆ, ದಾದಾ ಇಡರು ಕೈಯಿಗೆ, ಅಕ್ಕ ಒಂಜಿ ಪಾಡ್ಲೆ, ಅಕ್ಕ ಒಂಜಿ ಪಾಡ್ಲೆ. ಈಗ ನಮ್ಮ ಕಾರ್ಯಕರ್ತರು ಓಟ್ ಕೇಳಲಿಕ್ಕೆ ಹೋಗುವಾಗ ಯಾವ ರೀತಿಯ ಕಷ್ಟಪಡ್ತಾರೆ ಅಂತೇಳಿ ಅದು ಒಂದು. ಕಾಲಿಗೆ ಮುಳ್ಳದು ತಾಗಿತ್ತು, ಕಾಲಿಗೆ ಮುಳ್ಳದು ತಾಗಿತ್ತು, ತಲೆಗೆ ಬಿಸಿಲದು ಬಿದ್ದಿತ್ತು, ಮೈಯಲ್ಲಿ ಬೆವರು ಹರಿದಿತ್ತು, ಗಂಟಲು ಆಗಲೇ ಆರಿತ್ತು, ಗಂಟಲು ಆಗಲೇ ಆರಿತ್ತು, ಹೊಟ್ಟೆಯು ಚುರುಚುರು ಅಂದಿತ್ತು, ಹೊಟ್ಟೆಯು ಚುರುಚುರು ಅಂದಿತ್ತು, ವಾಟ್ಸಪ್ ಬೆದರಿಕೆ ಬಂದಿತ್ತು, ವಾಟ್ಸಪ್ ಬೆದರಿಕೆ ಬಂದಿತ್ತು, ವಾಟ್ಸಪ್ ಬೆದರಿಕೆ ಬಂದಿತ್ತು. ಕೇಳಿರಿ ಕೇಳಿರಿ ಊರಿನ ಜನತೆ, ಕೇಳಿರಿ ಕೇಳಿರಿ ಊರಿನ ಜನತೆ,
ಜನತೆ, ತಿಳಿಯಿರಿ ತಿಳಿಯಿರಿ ನಾಡಿನ ಜನತೆ, ಇದುವೇ ನಮ್ಮಯ ಕಾರ್ಯಪಡೆ, ಇದುವೇ ನಮ್ಮಯ ಕಾರ್ಯಪಡೆ, ಇದುವೇ ನಮ್ಮಯ ಜೀವ ಪಡೆ, ಇದುವೇ ನಮ್ಮಯ ಜೀವ ಪಡೆ, ಇದುವೇ ನಮ್ಮಯ ಸೈನ್ಯ ಪಡೆ, ಇದುವೇ ನಮ್ಮಯ ಭೀಮ ಪಡೆ, ಇದುವೇ ನಮ್ಮಯ ಭೀಮ ಪಡೆ. ಇದು ನಮ್ಮ ಕಾರ್ಯಕರ್ತರು. ಆಮೇಲೆ ನಾವು ಇಲೆಕ್ಷನ್ ರಿಸಲ್ಟ್ಗೆ EVM ನ ಬಾಕ್ಸ್ನ ಕಡೆಗೆ ಮೆಲ್ಲ ನಡೆದು ಹೆದರಿಕೆಯಿಂದ ಹೋಗ್ತೇವೆ. ಎದೆಯದು ಡಬಡಬ ಅಂದಿತ್ತು, ಎದೆಯದು ಡಬಡಬ ಅಂದಿತ್ತು, ಮನಸ್ಸಲ್ಲಿ ಚಿಂತೆ ತುಂಬಿತ್ತು, ದೇವರ ನೆನಪು ಬಂದಿತ್ತು, ಕಣ್ಣದು ಚಿಲಿಪಿಲಿ ಅಂದಿತ್ತು, ಕಣ್ಣದು ಚಿಲಿಪಿಲಿ ಅಂದಿತ್ತು. EVM ಅನ್ನು ಕಂಡಾಗ ವಿಜಯದ ಮಾಲೆ ನಮ್ಮದಾಯಿತು, ಗೆಲುವಿನ ಮಾಲೆ ನಮ್ಮದಾಯಿತು. ವಿಜಯದ ಮಾಲೆ ನಮ್ಮದಾಯಿತು, ಗೆಲುವಿನ ಮಾಲೆ ನಮ್ಮದಾಯಿತು. जीत गया भाई जीत गया, जीत गया, जीत गया भाई जीत गया, जीत गया भाई जीत गया. ईश्वर अल्लाह तेरे नाम सबको सन्मति है भगवान, ईश्वर अल्लाह तेरे नाम सबको सन्मति है भगवान, ईश्वर अल्लाह तेरे नाम. जय 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 जय. बाय 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 बाय. ಈಗ ಮೋದಿಗೆ ಒಂದು ಡೋಸ್. ರಫೇಲ್ ಡೀಲಿಂಗ್ ಏನಾಯ್ತು, ರಫೇಲ್ ಡೀಲಿಂಗ್ ಏನಾಯ್ತು, 38ಕ್ಕೆ ನಿಂತು ಹೋಯ್ತು. ಮಲ್ಯನ ಕಥೆಯು ಏನಾಯ್ತು, ಮಲ್ಯನ ಕಥೆಯು ಏನಾಯ್ತು. ಆದ್ದರಿಂದ ಬಂಧುಗಳೇ, ಯುಟಿ ಖಾದರ್ ಹರಿಕಾರ, ಸಂತೋಷನ್ನ ಗುರಿಕಾರ, ಮೋನಾ ಕನ್ನ ನೇತಾರ, ಮುಸ್ತಫಾ ಕನ್ನ ಮತದಾರ, ಸಲಾಂ ಸಲಾಂ ಮತದಾರ. ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿ ಇವತ್ತು ಬಂದದ್ದು ಉಸ್ಮಾನ್ನ ಸೋಲಿಂದ ನಾನು ಬಂದದಲ್ಲ, ಉಸ್ಮಾನ್ ವಿಜಯೋತ್ಸವದಲ್ಲಿ ನಾನು ಇಲ್ಲಿ ಬಂದಿರ್ತೇನೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಹೇಳಿದರೆ, ಈ ಕಲ್ಲಾಪ ಪ್ರದೇಶ ಆಗಲಿ, ಉಳ್ಳಾಲ ಪ್ರದೇಶ ಆಗಲಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮಾದರಿ ಕ್ಷೇತ್ರ. ಅದು ನನ್ನ ರಾಜಕೀಯ ಗುರುಗಳ ಯುಟಿ ಖಾದರ್ ಅವರ ಕ್ಷೇತ್ರ. ಅಂತ ಒಂದು ಖಾದರ್ ಅವರ ಕ್ಷೇತ್ರದಲ್ಲಿ ಉಸ್ಮಾನ್ ಸೋತಿರ್ಬೋದು ಅಂತ ಅಲ್ಲಿ ಜನರ ಬಾಯಲ್ಲಿ ಬಂದಿದ್ದರು. ಆತ್ಮದಲ್ಲಿ ಸೋಲಿಲ್ಲ. ಉಸ್ಮಾನ್ ಅವರು ನೀವು ಗೆದ್ದಿದ್ದೀರಿ, ನೀವು ಪುನಃ ಉಸ್ಮಾನ್ ಆಗಿ ಈ ವಾರ್ಡಿನಲ್ಲಿ ಇದ್ದೀರಿ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ. ನಾನು ಮಂಗಳೂರು ನಗರ ಪಾಲಿಕೆ ಸದಸ್ಯ, ನಿಮ್ಮೊಬ್ಬ ಸಹೋದರಗೆ ಒಂದು ಮಾತು ಕಣ್ಣಲ್ಲಿ ನೀರು ಬಂದರು, ಹೃದಯದಲ್ಲಿ ನೋವಿನಿಂದ ಹೇಳ್ತಾ ಇದ್ದೇನೆ. ಇಲ್ಲಿ ಇಸ್ಮಾಯಿಲ್ ಅವರು ಇರ್ಬೋದು, ಮೋನಾಕ್ ಅವರು ಇರ್ಬೋದು, ಎಲ್ಲರೂ ಪುರಸಭೆಯಲ್ಲಿ ಇರ್ಬೋದು. ನಾನು ನಗರ ಪಾಲಿಕೆ ಸದಸ್ಯನಾಗಿರೋದ್ರಿಂದ UP ಸಲೀಂ ಅವ್ರಿಗೂ ಇರ್ಬೋದು, ನಾವೆಲ್ಲ ಯುವ ಕಾಂಗ್ರೆಸ್ ಒಟ್ಟಿಗಿದ್ದ ಒಂದು ತಂಡ. ಕಾರ್ಪೊರೇಟರ್ ಆಗಿರ್ಬೋದು, ಅವರು ಉಸ್ಮಾನ್ ಅವರ ಪುರಸಭಾ ಮೆಂಬರ್ ಆಗಿರ್ಬೋದು. ನಾನು ಇಲ್ಲಿ ತನಕ ಇಲ್ಲಿ ಚೇರ್ಮನ್ ಆಗಿ ಇಸ್ಮಾಯಿಲ್ ಅವರು ಇದ್ದಾರೆ, BTS ಮೋನಾಕ್ ಇದ್ದಾರೆ. ನಾನು ಒಂದು ಫೋನ್ ಮಾಡಿ ಇಲ್ಲಿದ್ದ ನೇತಾಜಿ ಹಾಸ್ಪಿಟಲ್ ಒಂದು ಬರ್ತ್ ಸರ್ಟಿಫಿಕೇಟ್ ನನಗೆ ನೀವು ಅಲ್ಲಿ ತೆಗೆದುಕೊಡು, ನಾನು ಇಲ್ಲಿ ತನಕ ಅವ್ರದ್ದು ಬೇಡಿಕೆ ಇರಲಿಲ್ಲ. ಅಂತ ಒಂದು ಬೇಡಿಕೆ ಇಟ್ಟಿದ್ರೆ ನನ್ನ ಹೊಲ ಹುಟ್ಟದಲ್ಲಿ ಒಬ್ಬ ಸಹೋದರ ಉಸ್ಮಾನ್ ಹತ್ರ ಮಾತ್ರ ಬೇಡಿಕೆ ಇಟ್ಟಿದ್ದೆ. ಅಂತ ಒಬ್ಬ ಸಹೋದರನ ಸೋಲು ಅದು ಕಲ್ಲಾಪ ಪ್ರದೇಶ ಸೋಲಲ್ಲ. ಜೀವನದಲ್ಲಿ ಸೋಲು ಬರೋದು, ಅದೇ ಸೋಲು ಮುಂದಿನ ಗೆಲುವಿಗೆ ಸೋಪಾನ ಆಗಿರ್ಬೋದು. ಉಸ್ಮಾನ್ ಅವರೇ, ಯುಟಿ ಖಾದರ್ ನಿಮ್ಮೊಬ್ಬ ಅಣ್ಣನಾಗಿರ್ಬೋದು, ಸಲೀಮು ಮೋನಾಕಳವ್ ನಿಮ್ಮೊಬ್ಬ ಸಹೋದರ ಆಗಿರ್ಬೋದು, ನಾನು ನೀವೊಬ್ಬ ಒಳ ಹುಟ್ಟಿದ ತಾಯಿ ಒಬ್ಬ, ನಿನ್ನೊಬ್ಬ ತಮ್ಮನಾಗಿ ಈ ಕ್ಷೇತ್ರದಲ್ಲಿ ನನ್ನಿಂದ ಕೂಡ ನಾನು ನಿಮಗೆ ಸೇವೆಗೆ ಸದಾ ಇದೊಂದು ಭರವಸೆಯೊಂದಿಗೆ ಇಲ್ಲಿ ಸೇರಿದ ಮತದಾರರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. JR ಲೋಬೆ ಅಂತ ವ್ಯಕ್ತಿ ಮಂಗಳೂರು ಕ್ಷೇತ್ರ 23 ವರ್ಷದ ಮೊದಲು ಯೋಗೇಶ್ ಭಟ್ಟಿ ಏನು JR ಲೋಬೆ ತೋರಿಸಿಬಿಟ್ಟು ಹೋಗಿದ್ದಾರೆ. ವೇದವಾಸ ಕಾಮತ್ ಅವರು ಗೆದ್ದಿರ್ಬೋದು, ಆದರೆ ಈಗತ್ತು ಕೂಡ ಮಂಗಳೂರಿನ ಗಲ್ಲಿಗಳಲ್ಲಿ ಒಂದು ಮಾತು ಬರ್ತಾ ಉಂಟು, ಲೋಬೆ ರೀತಿಯಿಂದ ನನ್ನೆಲ್ಲ ಬೇರೆಯವರು ಇತ್ತೇನೆ. ಅದೇ ಮಾತನ್ನು ಇವತ್ತು ತೆಕ್ಕೆ ಎಂಬ ಪ್ರದೇಶ ಒಬ್ಬ ಕಾರ್ಪೊರೇಟರ್ ಆಗಿ ಅಲ್ಲಾನ ಸಾಕ್ಷಿಯಾಗಿ ಹೇಳ್ತಾ ಇದ್ದಾನೆ. ಉಸ್ಮಾನ್ ಸೋತರಲ್ಲ ಲತೀಫು ಅವನ ವ್ಯಕ್ತಿ ನನಗೆ ಕಲ್ಲಾಪಲಿಗೆ ಇಟ್ಟುವ, ಇದು ಅಲ್ಲಾ ಸಾಕ್ಷಿಯಾಗಿದ್ದ ಮಾತು. ಉಸ್ಮಾನ್ ಸಾಡಿರುವುದು ನನ್ನ ಊರಲ್ಲಿ, ಉಸ್ಮಾನ್ ಮಿಸ್ಸಸ್ ಅಕ್ಕ ಇರೋದು ನನ್ನ ಊರಲ್ಲಿ, ಅವರ ಕಣ್ಣೀರು ಸಹ ನಾವು ನೋಡಿದ ವ್ಯಕ್ತಿ. ಇಲ್ಲಿ ಒಬ್ಬ ಗೆದ್ದಿರ್ಬೋದು ಮುಸ್ತಾಕಿಯಲ್ಲಿ, ಅವ ಮೀರ್ ಸಾದಿಕ್, ಅವ ಮನುಷ್ಯ ಗುಣ ಹುಟ್ಟಿದವನಲ್ಲ, ಗದ್ದಾರ್ ಮೀರ್ ಸಾದಿಕ್ ಗೆಲ್ಬಹುದು. ಅವನಿಗೆ ನೇರವಾಗಿ ಸ್ಪರ್ಧೆ ಮಾಡದೇ ಇದ್ದರೆ 5 ವರ್ಷ ಮೊದಲೇ ಪ್ಲಾನ್ ಮಾಡಬಹುದಿತ್ತು. ಒಟ್ಟಿಗೆ ತಿಂದು ಆ ಅಣ್ಣಗೆ ದ್ರೋಹ ಮಾಡಿದಲ್ಲ, ಅದು ಮೀರ್ ಸಾದಿಕ್ ಗುಣ. ಖಂಡಿತವಾಗಿ ಉಸ್ಮಾನ್, ನೀ ಏನ್ ಟೆನ್ಷನ್ ಮಾಡಬೇಡ. ಇವತ್ತು ನಾವು ನಮ್ಮ ಸಂಸಾರನ ಬಿಟ್ಟು ಕಂದಕರದ ಒಬ್ಬ ಕಾರ್ಪೊರೇಟರ್ಗಿಂತ ನಿನ್ನೊಬ್ಬ ಸಹೋದರಿಗೆ ಇಲ್ಲಿಗೆ ಬರಲಿಕ್ಕೆ ಒಂದೇ ಉದ್ದೇಶ, ನನ್ನ ತಮ್ಮನ ಸೋಲಲ್ಲ, ನನ್ನ ತಮ್ಮನ ನೋವಿಗೋಸ್ಕರ ಇಲ್ಲಿ ಬಂದಿದ್ದೇನೆ. ಖಂಡಿತವಾಗಿ ಅಲ್ಲಾಹ್ ಮುಂದಿನ ಜಯನ ಕೊಡ್ತಾರೆ. ಮತ್ತು ಒಂದು ಮಾತು ಹೇಳ್ತಾನೆ, ಈಗಾಗಲೇ ನಮ್ಮ ಜೆ ಮೊಹಮ್ಮದ್ ಒಂದು ಮಾತೊಂದು ಹೇಳಿದರು, ಖಂಡಿತವಾಗಿ ಅದು ಸತ್ಯವಾದ ಮಾತು. ನನ್ನ ವಾರ್ಡ್ ಒಬ್ಬರ DM ಅಸ್ಲಾಂ ಇದ್ದಾರೆ, ಆ ಮನುಷ್ಯ ಮತ್ತು ಜೆ ಮೊಹಮ್ಮದ್ ಇವರು ಸ್ವಲ್ಪ ರಾಜ್ಯದಲ್ಲಿ ಸ್ಪೀಡ್ ವ್ಯಕ್ತಿಗಳು. ಇವರ ಸ್ಪೀಡ್ ಸ್ವಲ್ಪ ಕಂಟ್ರೋಲ್ ಮಾಡಿದರೆ ಇವರು ಸಹ ಲೀಡರ್ ಆಗ್ಲಿಕ್ಕಿತ್ತು. ಆದರೆ ಜೆ ಮೊಹಮ್ಮದ್ ಪುನಃ ಕಾಂಗ್ರೆಸ್ ಅಲ್ಲಿ ಬಂದಿದ್ದಾರೆ. ಬೇರೆ ಯಾವುದೊಂದು ನಾಯಕತ್ವ ಗುಣ ಇದ್ದರೆ
ನಿನ್ನ ಬಂದಲ್ಲಿ ಇಂದು ಸೀಟುಗಳಿಗೆ ಅಗತ್ಯ ಇಲ್ಲ. ಆದರೆ ಸರ್ವ ಧರ್ಮವನ್ನು ಪ್ರೀತಿಸುವ ಅಲ್ಲಾ ತೇರೆ ನಾಮ್ ಸಬ್ಕೋ ಸನ್ಮತಿಯ ಭಗವಾನ್ ಹೇಳುವ ಸಿದ್ಧಾಂತ ಒಪ್ಪಿದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಅಲ್ಲಿ ನನ್ನ ಗೌರವಾನ್ವಿತ ಗುರುಗಳ ಯುಟಿ ಖಾದರ್ ಅಂತವರು ಜೆ ಮೊಹಮ್ಮದ್ ಕೊಟ್ಟದಲ್ಲದೆ ಹಿಂದೆ ಬಂದ ವ್ಯಕ್ತಿಯನ್ನು ಸೀಟ್ ಕೊಡಲಿಲ್ಲ. ಆದ್ದರಿಂದ ಜೆ ಮೊಹಮ್ಮದ್ ಅವರೇ, ನೀವು ಆಗ ಒಂದು ಮಾತು ಹೇಳಿದ್ರಿ, ನಾನು ನನ್ನ ಮೂಲ ಪಕ್ಷ ಹೋಗ್ತಾ ಇದ್ದೇನೆ ಅಂತ ಹೇಳಿ. ಇನ್ನು ಮುಂದೆ ನಿಮ್ಮ ಮೂಲ ಪಕ್ಷ ಇಲ್ಲ, ತತ್ವ ಸಿದ್ಧಾಂತ ಜಾತ್ಯತೀತ ಮನೋದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ನಿಮ್ಮ ಶಿಷ್ಯನಾದ ಉಸ್ಮಾನ್ ಅನ್ನು ಮುಂದಿನ ಒಂದು ವಿಜಯದೊಂದಿಗೆ ಈ ಉಳ್ಳಾಲ ಪುರಸಭೆಗೆ ಮುಟ್ಟಿಸುವ. ನಾವು ಕಾಂಗ್ರೆಸ್ ಪಕ್ಷ ಎಲ್ಲೂ ಸೋತಿಲ್ಲ, ನಮ್ಮ ಅಭ್ಯರ್ಥಿಗಳು ಎಲ್ಲೂ ಸೋತಿಲ್ಲ, ನಮ್ಮ ಕಾರ್ಯಕರ್ತರು ಎಲ್ಲೂ ಸೋತಿಲ್ಲ, ನಮ್ಮ ಹಿತೈಷಿ ಬಂಧುಗಳು ಎಲ್ಲೂ ತಲೆಬಾಗಿಸ್ತಕ್ಕಂತಹ ಘಟನೆಗಳು ನಮ್ಮ ಮುಂದೆ ನಡೆದಿಲ್ಲ. ನಮ್ಮಲ್ಲಿ ಆಗಿರ್ತಕ್ಕಂತಹ ಒಂದು ಸಣ್ಣ ಪ್ರಮಾದ, ಕೆಲವು ಕಡೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ಹಂಚಿಕೆ ಮಾಡತಕ್ಕಂತಹ ಸಂದರ್ಭದಲ್ಲಿ ನಮ್ಮ ನಾಯಕರುಗಳ ಸಾಲಿನಲ್ಲಿ ನಡೆದಿರ್ತಕ್ಕಂತಹ ಒಂದು ಸಣ್ಣ ಪ್ರಮಾದವೇ ಇಂತಹ ಇವತ್ತು ಪರಿಣಾಮವನ್ನು ಎದುರಿಸಲಿಕ್ಕೆ ಕಾರಣ ಆಗಿದೆ ಹೊರತು ಮತದಾರ ಬಂಧುಗಳು ಉಳ್ಳಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನಾಗಲಿ ಯುಟಿ ಖಾದರ್ ಸಾಹೇಬರನ್ನಾಗಲಿ ಬೀಳತಕ್ಕಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಲಿಲ್ಲ ಎನ್ನುವುದನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಕಲ್ಲಾಪುವಿನಲ್ಲಿ ಉಸ್ಮಾನ್ನ ಸೋಲು, ಇದರ ಬಗ್ಗೆ ಅದೆಷ್ಟೋ ಮಾತುಗಳನ್ನ ಚರ್ಚೆಗಳನ್ನ ಇಲ್ಲಿ ನಡೆದಿತ್ತು. ನಿಮಗೆ ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಅನೇಕ ಮಂದಿ ನಾಯಕರು ಉಸ್ಮಾನ್ನ ಬಗ್ಗೆ ಹೇಳಿದ್ರು. ಉಸ್ಮಾನ್ ಚುನಾವಣೆಗೆ ನಿಂತು ಅಭ್ಯರ್ಥಿಯಾಗಿ ಇಲ್ಲಿ ಪುರಸಭೆ ಹತ್ತಿದ ಮೇಲೆ ನನ್ನ ಜೊತೆಗೆ ಸೇರಿದವನಲ್ಲ. ಉಸ್ಮಾನ್ ಎನ್ನುವ ಒಬ್ಬ ಹುಡುಗ ಯುವಕರಾಗಿದ್ದಂತಹ ಕಾಲದಲ್ಲಿ, ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಯುವ ಕಾಂಗ್ರೆಸ್ನಲ್ಲಿ ಬ್ಲಾಕ್ ಉಪಾಧ್ಯಕ್ಷನಾಗಿದ್ದಂತಹ ಕಾಲದಲ್ಲಿ ನಮ್ಮ ಜೊತೆಗಿದ್ದಂತಹ ಯುವ ಛಲಗಾರ, ಹೋರಾಟಗಾರ, ಹುಟ್ಟು ಹೋರಾಟಗಾರ, ಅದರಲ್ಲಿ ಯಾವುದೇ ಸಂಶಯ ಬೇಡ. ರಾಜಕೀಯಕ್ಕಿಂತ ಜಾಸ್ತಿ ಸಾಮಾಜಿಕ ಸೇವೆಯನ್ನು ಮಾಡುವ ಮುಖಾಂತರ ಸರ್ವರಿಗೂ ಪರಿಚಯವಾಗಿರ್ತಕ್ಕಂಥ ಮುಖ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಉಸ್ಮಾನ್ನ ಸೋಲು, ಚುನಾವಣೆಯಲ್ಲಿ ಸೋತದ್ದು ನಾವು ನೀವು ಆಲೋಚನೆ ಮಾಡಲಿಕ್ಕೆ ಬಹಳಷ್ಟು ಇದೆ. ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಉಸ್ಮಾನ್ ಸೋತದ್ದು ನೇರ ಹಣಾಹಣಿಯಲ್ಲಿ ಸೋತಿರ್ತಕ್ಕಂಥದ್ದಲ್ಲ ಸ್ವಾಮಿ. ಉಸ್ಮಾನ್ ಸೋತಿರುವುದು ಇದೊಂದು ಷಡ್ಯಂತ್ರಕ್ಕೆ ಈ ಚುನಾವಣೆ ಬಲಿಯಾಗಿದೆ ಅಂತ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉಸ್ಮಾನನ್ನು ಸೋಲಿಸಿರುವುದು ಮುಸ್ತಾಕ್ ಅಲ್ಲ, ನೇರವಾಗಿ ಹೇಳ್ತಾ ಇದ್ದೇನೆ. ಮುಸ್ತಾಕ್ ಕೂಡ ನನ್ನ ಸಹೋದರ. ಮುಸ್ತಾಕ್ ಇವರ ಮುಂದೆ ಚುನಾವಣೆಗೆ ಸ್ಪರ್ಧಿಸದಲ್ಲ, ಅದೊಂದು ಗೊಂಬೆಯನ್ನು ನಿಲ್ಲಿಸಿಕೊಂಡು ಇತರ ಎಲ್ಲ ಕೋಮುವಾದಿ ಪಕ್ಷಗಳು ಸೇರಿಕೊಂಡು ಜಾತ್ಯತೀತ ಮುಖವನ್ನು ಮುಂದೆ ಇಟ್ಟುಕೊಂಡು ಉಸ್ಮಾನ್ನವನ್ನ ಬಲಿಬಾರಲು ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ವಿ ಕಂಡಿರಬಹುದು. ಮಾತ್ರ ನಿಮ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ನಮ್ಮ ದ್ರೋಹಿಗಳೇ, ಉಸ್ಮಾನ್ ಸೋತಿಲ್ಲ. ಒಂದು ವೇಳೆ ಉಸ್ಮಾನ್ ಸೋತಿದ್ರೆ ವೇದಿಕೆ ಮೇಲೆ ಮಾತ್ರ ಇರ್ತಕ್ಕಂಥವರಲ್ಲ, ನಾವು ನಾಟಕಕ್ಕೋಸ್ಕರ ಬರಬಹುದು. ಉಸ್ಮಾನ್ ನಮ್ಮಂದಿಗೆ ಕೂಡ ಇರಲಿ. ನಾಳೆ ಉಸ್ಮಾನ್ ನಾವು ಬ್ಯಾಂಗ್ಳೂರ್ ಹೋಗುವಾಗ ಅಥವಾ ನಾವು ಪ್ರತಿಭಟನೆ ಕೂತಾಗ ನಮ್ಮಂದಿಗೆ ಉಸ್ಮಾನ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ವೇದಿಕೆ ಬಂದಿರೋದು ಭಾವಿಸುವುದು ಬೇಡ. ನಮ್ಮ ಮುಂದೆ ಕೂತಿರ್ತಕ್ಕಂಥ ಈ ಹೃದಯ ಶ್ರೀಮಂತಿಕೆ ವ್ಯಕ್ತಿಗಳು ತಾವು ಸಾಕ್ಷಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಆತ್ಮೀಯ ಸಹೋದರ ಬಂಧುಗಳಿಗೆ, ಉಸ್ಮಾನ್ ಸೋತಿದ್ರೆ ಏನಾಯ್ತು? ಅಲ್ಲಿ ಇನ್ನೋರ್ವ ಬಲಿಷ್ಠ ನಮ್ಮ ನಗರಸಭೆ ಸದಸ್ಯ ಮುಸ್ತಫಾ ಅಬ್ದುಲ್ಲಾ ಅವರನ್ನು ಕೂಡ ಷಡ್ಯಂತ್ರದ ಮುಖಾಂತರ ಸೋಲಿಸಲಿಕ್ಕೆ ಆಯ್ತು. ಇನ್ನು ಕೋಟಿಪುರ ವ್ಯಾಪ್ತಿಯಲ್ಲಿ ನಾವು 4 ಸೀಟುಗಳನ್ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂತು. ಅದು ಕೂಡ ನಮ್ಮ ಟಿಕೆಟ್ ಹಂಚಿಕೆಯ ಒಂದು ಪ್ರಮಾದ ಎಲ್ಲಾ ಕಡೆ ನಮ್ಗೆ ಪರಿಣಾಮ ಎದುರಿಸಬೇಕಾದ ಒಂದು ಸನ್ನಿವೇಶ ಬಂದಿತ್ತು. ಮತ್ತೊಮ್ಮೆ ಚುನಾವಣೆ ಮಾಡಿಸಿ ನೋಡ್ಲಿ, ಚಾಲೆಂಜ್ ಮಾಡ್ತಾ ಇದ್ದೇನೆ. ನಾವು ಎಲ್ಲ ಸೀಟುಗಳನ್ನ ಮತ್ತೊಮ್ಮೆ ಉಸ್ಮಾನ್ ಸೇರಿಸಿ ನಾವು ವಿಜೃಂಭಣೆಯಿಂದ ವಿಜಯದ ಸರಮಾಲೆಯನ್ನು ಬಾರಿಸಿ ಹೋಗುವಂತ ಶಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಉಸ್ಮಾನ್ ಸೋತ್ರು, ಮುಸ್ತಫಾ ಸೋತ್ರು ಅಂತ ನಾವು ಎದೆಗೊಂದಿದ್ದೇವೆ ಅನ್ನೋದನ್ನ ನೀವು ಭಾವಿಸುವುದು ಬೇಡ. ನಾವು ಕಾಂಗ್ರೆಸ್ ಪಕ್ಷದವರು ತಲೆ ಎತ್ತಿಕೊಂಡು ಪರಮಾತ್ಮನ ಆಶೀರ್ವಾದ ಅನುಗ್ರಹದಿಂದ ನಡೆಯುತ್ತಾ ಬಂದಿದ್ದೇವೆ. ಮುಂದಕ್ಕೆ ಕೂಡ ನಾವು ತಲೆ ಎತ್ತಿಕೊಂಡು ಎಲ್ಲಾ ಕಡೆ ಹೋಗೋರಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಇಲ್ಲಿ ನಾನು ಕೇಳಿದ್ದೆ, ಇವರ ವಿರುದ್ಧ ಚುನಾವಣೆಯಲ್ಲಿ ಜಾತ್ಯತೀತ ಮನೋಭಾವದ ವ್ಯಕ್ತಿಗಳೊಂದಿಗೆ ಕೋಮುವಾದಿಗಳು ಬಂದು ಸೇರಿದ್ದಾರೆ ಅಂತ ಹೇಳ್ಕೊಂಡು ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ನಡೆಸ್ತಾ ಇದೆ.
ಇಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅದೇ ಪಕ್ಷ ಬಿಜೆಪಿ ಪಕ್ಷದ ಸದಸ್ಯರಾದ ನಳಿನ್ ಕುಮಾರ್ ಕಟೀಲ್ ರವರು ಸಂಸದರಾಗಿದ್ದಾರೆ. ಆ ನಳಿನ್ ಕುಮಾರ್ ಕಟೀಲ್ ರವರು ಬಿಜೆಪಿ ಅವರಾಗಿದ್ದುಕೊಂಡು ಇಂದು ಬಂದು ಇಲ್ಲಿಯ ಉಸ್ಮಾನ್ನ ವಿರೋಧಿ ಅಭ್ಯರ್ಥಿ ಆಗಿರ್ತಕ್ಕಂಥವರ ಜೊತೆ ಬಂದು ಇಲ್ಲಿ ಅವರಿಗೆ ಮತ ಹಾಕಲು ಪ್ರಯತ್ನ ಮಾಡಬೇಕಾದ್ರೆ, ಇಲ್ಲಿ ಸಭೆ ನಡೆಸಬೇಕಾದ್ರೆ ಇದೆಂತಹ ಷಡ್ಯಂತ್ರ ಇಲ್ಲಿ ನಡೆದಿದೆ ಅನ್ನೋದನ್ನು ನಮಗೆ ಭಾವಿಸಲು ಸಾಧ್ಯವಾಗ್ತಾ ಇಲ್ಲ. ಬಂಧುಗಳೇ, ನಳಿನ್ ಕುಮಾರ್ ಕಟೀಲ್ ರವರಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾಡಿದ್ದು ನೀವು ಭಾವಿಸಿದ ಹಾಗೆ ಏನು ಇಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಿದ್ರು ಅವರನ್ನ ಸೋಲಿಸಲಿಕ್ಕೆ ನೀವೇ ನೇರ ಕಾರಣವಲ್ಲವೇ? ನಾಳೆ ಚುನಾವಣೆಗೆ ಯಾವ ಮುಖವನ್ನ ಇಟ್ಟುಕೊಂಡು ಬಂದು ಇನ್ನು ಆ ಬಿಜೆಪಿಯ ಮತದಾರರು, ಬಿಜೆಪಿಯ ಪಕ್ಷದ ಕಾರ್ಯಕರ್ತರು, ಅದೇ ರೀತಿ ಇಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸದಸ್ಯರ ಬಳಿಗೆ ಯಾವ ಮುಖವನ್ನ ಇಟ್ಟುಕೊಂಡು ಬಂದು ಇಲ್ಲಿ ನೀವು ಮತ ಕೇಳಲಿಕ್ಕೆ ಬರ್ತೀರಿ ಅನ್ನೋದು ಕೂಡ ಇದು ಪ್ರಶ್ನೆಯಲ್ಲ. ಜನಸಾಮಾನ್ಯರು ಚರ್ಚೆ ಮಾಡ್ತಕ್ಕಂಥ ವಿಚಾರ ಇದು, ನಾನು ನೀವು ಹೇಳುದಲ್ಲ. ಎಲ್ಲರೂ ಪ್ರಶ್ನೆ ಮಾಡ್ತಕ್ಕಂಥ ಇದು ಉಲ್ಲಾಲದಲ್ಲಿ ಇವರು ಬಹಳ ಸಂತೋಷದಿಂದಿದ್ದಾರೆ. ನೀವೆಲ್ಲ ನೆನಪಲ್ಲಿಟ್ಕೊಳ್ಳಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ದೇಶದಲ್ಲಿ. ನಮ್ಮ ರಾಜ್ಯದಲ್ಲಂತೂ ಅವರು ಅತಿ ಹೆಚ್ಚಂದ್ರೆ ಒಂದು 3 ಅಥವಾ 4 ಸೀಟು ಗಳಿಸುವುದೇ ಬಹಳ ಕಷ್ಟ ಇದೆ ಬಿಜೆಪಿ. ಇವರು ಈ ರಾಜ್ಯವನ್ನ ಬಿಟ್ಟು ಉಳಿದ ಕಡೆಯ ಜಾಣದಲ್ಲಿದ್ದಾರೆ ಇವರು. ನಿಮಗೆಲ್ಲರಿಗೂ ಹೇಳಲಿಕ್ಕೆ ನಾನು ಈ ಸಂದೇಶವನ್ನ ತಲುಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ವೇದಿಕೆ ಮುಖಾಂತರ. ಬಿಜೆಪಿಯ ಬಂಧುಗಳೇ, ನಿಮ್ಮ ವಿಜೃಂಭಣೆ ಮತ್ತು ಸಂತೋಷದ ಆಟಕ್ಕೆ ಒಂದು ಮುಕ್ತಾಯವನ್ನ ಹಾಡುವಂತಹ ಕಾಲಘಟ್ಟ ಸಮೀಪಿಸುತ್ತಾ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರಣ ನೀವು ಪ್ರತಿ ಚುನಾವಣೆಯಲ್ಲಿ ಇಡೀ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಚರ್ಚೆಗೆ ಕಾರಣಗ್ರಸ್ತರಾಗಿರ್ತಕ್ಕಂಥ EVM ಮೆಷಿನ್. ಇದೀಗ ಮೋನಾಕನವರು ಅದನ್ನು ಹೇಳಿದ್ರಲ್ಲ, ಟಪ ಟಪ ಅಂತ ಟುಯ್ ಆಗ್ತಾ ಇತ್ತು ಅಂತ CM ಇಬ್ರಾಹಿಂ ಹೇಳಿದ್ರು. ಅದಕ್ಕೆ ಕೂಡ ಕಡಿವಾಣ ಬರ್ತಾ ಇದೆ ಬಂಧುಗಳೇ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವರು EVM ನ ಮೇಲೆ ಸಂಪೂರ್ಣ ವಿಶ್ವಾಸವನ್ನಿಟ್ಟುಕೊಂಡು ಚುನಾವಣೆ ಎದುರಿಸಲಿಕ್ಕೆ ಸನ್ನದ್ಧರಾಗಿರ್ತಕ್ಕಂಥ ಬಿಜೆಪಿ ಪಕ್ಷದವರಿಗೆ ಯಾವುದೇ ಆಶೆಯನ್ನು ಮುಂದೆ ಇಟ್ಟುಕೊಳ್ಳುವುದು ಬಹಳ ಕಷ್ಟ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರಣ ಕೂಡ ಹೇಳ್ತಾ ಇದ್ದೇನೆ ನಿಮ್ಗೆ. ಸುಪ್ರೀಂ ಕೋರ್ಟ್ ನಲ್ಲಿ ಇವರು ಓವರ್ರೂಲ್ ಮಾಡಿಕೊಂಡು ತನ್ನ ಶಕ್ತಿಯನ್ನ ಸೂಪರ್ಸೀಡ್ ಮಾಡುವ ಮುಖಾಂತರ ಅಲ್ಲಿ ನ್ಯಾಯಯುತವಾಗಿ ಸುಪ್ರೀಂ ಕೋರ್ಟ್ ನ ಸೀನಿಯರ್ ಜಡ್ಜ್ ಆಗಿ ಚೀಫ್ ಜಸ್ಟಿಸ್ ಆಗಿ ಅಲ್ಲಿ ಬರಬೇಕಾದಂತಹ ಗೊಗೊಯ್ ಅವರನ್ನ ತಳ್ಳಿಕೊಂಡು ಇವರು ಮಿಶ್ರಾ ಎನ್ನುವ RSS ಗೆ ಬೆಂಬಲಿತ ವ್ಯಕ್ತಿ ಅಂತ ಇಡೀ ಪತ್ರಿಕೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತು. ಆ ವ್ಯಕ್ತಿಯನ್ನ ಕೂರಿಸಿ ಅಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೇ ರಿಟ್ ಫೈಲ್ ಮಾಡಿದ್ರು, ಅಬ್ಜೆಕ್ಷನ್ ಫೈಲ್ ಮಾಡಿದ್ರು, ಇದುವರೆಗೂ EVM ಮಿಷಿನ್ ಅನ್ನು ಇವರಿಗೆ ದಬ್ಬಾಳಿಕೆ ಮಾಡಲು ಸಾಧ್ಯವಾಗಿಲ್ಲ. ಆದರೆ ಅದೇ ಮಿಶ್ರಾ ಕೂಡ ಅತಿ ಶೀಘ್ರದಲ್ಲೇ ಇಳಿದು ಮತ್ತೆ ಗೊಗೊಯ್ ಎನ್ನುವ ಜಡ್ಜ್ ಸುಪ್ರೀಂ ಕೋರ್ಟ್ ನ ಸೀನಿಯರ್ ಜಡ್ಜ್ ಆಗಿ ಬರಲಿಕ್ಕಿದ್ದಾರೆ ಅನ್ನುವುದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ನಾನು ಈ ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಆದ ಕಾರಣ ಇನ್ನು ಮುಂದಕ್ಕೆ ಆದರೂ ನಿಮ್ಮ ರಂಪಾಟ ಕಡಿಮೆಗಾಗಲಿ, ಇಲ್ಲಿ ಕೋಮು ವಿಷ ಬೀಜವನ್ನ ಬಿತ್ತುವಂತಹ ಒಂದು ರಾಜಕಾರಣಕ್ಕೆ ಕಡಿವಾಣ ಬೀಳಲಿ. ಮತ್ತೊಮ್ಮೆ ನಾನು ಈ ಸ್ಥಳದಲ್ಲಿ ಎಲ್ರಿಗೂ ಜ್ಞಾಪಿಸಲಿಕ್ಕೆ ಬಯಸ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷದಂತಹ ಕೋಮು ಸಾಮರಸ್ಯವನ್ನ ಕಾಪಾಡಿಕೊಂಡು ಸರ್ವ ಧರ್ಮದ ಸರ್ವ ಜಾತಿಗಳ ಪ್ರತಿಯೊಬ್ಬ ನಮ್ಮ ಪ್ರತಿನಿಧಿಗಳನ್ನ ಸೇರಿಸಿಕೊಂಡು ಒಂದು ವೇದಿಕೆ ಸಜ್ಜು ಮಾಡಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಾದಿಯಲ್ಲಿ ನಡೆಯಲಿಕ್ಕೆ ಯಾವ ರೀತಿಯಲ್ಲಿ ಮಣ್ಣಿನಲ್ಲಿ ಸರ್ಕಾರ ನಡೆಸಬೇಕಾಗಿದೆಯೋ ಎಲ್ಲರನ್ನ ಜೊತೆಯಲ್ಲಿ ಕೂಡಿಕೊಂಡು ನಡೆಸುವಂತಹ ಒಂದು ಪದ್ಧತಿಯನ್ನ ನಾವು ಬಯಸಿದ್ದೇವೆಯೋ ಅದಕ್ಕೆ ಪೂರಕವಾದ ರೀತಿಯಲ್ಲಿ ಈ ದೇಶದಲ್ಲಿ ಒಂದು ಪಕ್ಷ ರಾಜಕೀಯ ಮಾಡಿಕೊಂಡು ಅಧಿಕಾರ ನಡೆಸಬೇಕಾದರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಇನ್ನೊಂದು ಸಾಧ್ಯವಿಲ್ಲ ಅನ್ನೋದನ್ನ ಈ ವೇದಿಕೆ ಕೂಡ ಸಾಕ್ಷಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವ್ರನ್ನ ಆಶೀರ್ವಾದದಲ್ಲಿ ಜಯ ಸಿಕ್ಕಿದೆ. ಆ ಜಯ ಸಿಕ್ಕಬೇಕಾದ್ರೆ ಆ ಊರಿನ ಮುಸ್ಲಿಂ ಸಮುದಾಯದವರು, ಹಿಂದೂ ಸಮುದಾಯದವರು, ಕ್ರಿಶ್ಚಿಯನ್ ಸಮುದಾಯದವರು ಸಹಕಾರ ಮಾಡಿದ್ದಾರೆ. ಇದು ಜಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಪಕ್ಷದ ಜಯ ನೆನೆಸಬಹುದು. ಸಣ್ಣ ಪ್ರಿಯದಲ್ಲಿ ಸಹ ರಾಜ್ಯಕ್ಕೆ ಬಂದವರು. ನಾನು ರಾಜ್ಯಕ್ಕೆ ಬರುವಾಗ ನಮ್ಮ ಸೈಯದ್ ಮದನ್ ದರ್ಗಾದ ಅಧ್ಯಕ್ಷದ ಇಬ್ರಾಹಿಜಿನವರು, ಲೂಸ್ ಮಂತೇರ್ನವರು, ಮಾಬಲ್ ಶೆಟ್ಟಿನವರು, ಇಟ್ ಫರೀದ್ ಅವರು. ನಾನು ಸಣ್ಣ ಪ್ರಿಯದಲ್ಲಿ ಅವರ ಗಾಡಿಯಲ್ಲಿ ತಿರುಗಿ ಈ ಊರಿಗೆ ಬಂದವನು. ಈ ಊರಿನಲ್ಲಿ ನನಗೆ ಸಣ್ಣ ಇರುವಾಗನೇ ಈ ರಸ್ತೆ ಇರಲಿಲ್ಲ. ಎಷ್ಟೋ ಸರಿ ಈ ಊರಿನಲ್ಲಿ ಗಲಾಟೆ ಆಗಿ ಮಡ್ಡಿ ರೋಡ್ ಇದ್ದು ಮತ್ತೆ ಅವ್ರು ದಾಮನೆಲ್ಲ ಮಾಡಿದ್ದಾರೆ.
ನಾವು ಅಧ್ಯಕ್ಷ ಇರುವಾಗ ಉಸ್ಮಾನ್ ಅವರು ಸದಸ್ಯರಾಗಿದ್ದರು ಪುರಸಭೆಯಲ್ಲಿ. ಆಗ ನಾನು ಉಸ್ಮಾನ್ ಅವರು ಶಾವಂತಗುಡ್ಡೆಯಲ್ಲಿ ಎಲ್ಲ ಧಾರ್ಮಿಕದವರಿಗೆ ಕೆಲಸ ಮಾಡಿದ್ದಾರೆ. ಅವರ ಕೆಲಸ ಯಶಸ್ವಿಯಾಗಿದೆ. ಅವರು ಈಗ ಸೋಲು ಕಾಣಬಹುದು, ಮುಂಚಿನ ದಿವಸದಲ್ಲಿ ಅವರಿಗೆ ಗೆಲುವು ಸಿಗಬಹುದು. ನೀವೆಲ್ಲರೂ ಖಾಲಿ ಕಲ್ಲಾಪು, ಪಟ್ಲ, ಕೆರೆಬೈಲಿ, ಶಾವಂತಗುಡ್ಡೆ, ಚೊಂಬುಗುಡ್ಡೆ, ಅಂಬಟಡಿ ಇದು ಕಾಂಗ್ರೆಸ್ ಒಂದು ಭದ್ರಾಕೋಟೆ ನೆನೆಸಬಹುದು. ಕಾಂಗ್ರೆಸ್ಗೆ ಯಾವಾಗ ಸೋಲಿಲ್ಲ. ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಖಂಡಿತ ಉಂಟು. ಇಲ್ಲಿ ಕಾಂಗ್ರೆಸ್ ಪಕ್ಷ ಅದೊಂದು ಸಮುದ್ರ ಇದ್ದಾಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಸಹ ಸೋಲು ಕಂಡಿಲ್ಲ. ಸಣ್ಣ ಸಣ್ಣ ಓಟ್ನಲ್ಲಿ ಸೋಲು ಕಂಡಿದ್ದಾರೆ. ಈಗ ತಾನೇ ಉಳ್ಳಾಲದಲ್ಲಿ ಇಟಿ ಗದರನು ಕುಡಿಯುವ ನೀರಿಗೆ 175 ಕೋಟಿ ಟೆಂಡರ್ ಆಗಿ ಅಪ್ರೂವ್ ಆಗಿದೆ. ಅರೆಕಲ ಪವರ್ದಲ್ಲಿ ಕುಡಿಯುವ ನೀರು ಮತ್ತೆ ಥ್ರೂ ಬ್ರಿಡ್ಜ್ ಆಗ್ತಾ ಇದೆ. ಅಂಡರ್ ಗ್ರೌಂಡ್ ಡ್ರೈನೇಜ್ ಮತ್ತೆ 25 ಕೋಟಿದ ಟೆಂಡರ್ ಆಗಿದೆ ಈ ನಗರತನದಲ್ಲಿ. ಅದು ಸಹ ಮುಂದಿನ ದಿವಸದಲ್ಲಿ ಕೆಲಸ ಆಗ್ತದೆ. ನಮ್ಮಿಂದ ನಿಮಗೆ ಏನೋ ಸಹಾಯ ಮಾಡ್ಲಿಕ್ಕೆ ಉಂಟು, ನಾನು ಸಹಾಯ ಮಾಡ್ತೇನೆ. ರಾಜಕೀಯದಲ್ಲಿ ಆಗಲಿ ಮತ್ತೆ ಧಾರ್ಮಿಕದಲ್ಲಿ ಆಗಲಿ ಮತ್ತೆ ಯಾರಂತ ಸಹಕಾರ ಮಾಡ್ಲಿಕ್ಕೆ ನಾವು ನಿಮ್ಮೊಟ್ಟಿಗಿದ್ದೇವೆ. ನಾವು ಯಾವಾಗ ಸಹ ನಿಮ್ಮೊಂದು ಪ್ರೀತಿಯಿಂದ ಬಂದಿದ್ದೇನೆ. ನೀವು ನಮಗೆ ಮತ ಕೊಟ್ಟಿದ್ದೀರಿ. ನಿಮಗೆ ನಾವು ಶುಭಾಶಯ. ದಿವಸದಲ್ಲಿ ನಗರಸಭೆಯಲ್ಲಿ ನೀವು ನಮ್ಮೊಟ್ಟಿಗೆ ಬನ್ನಿ. ನಾವು ಇಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬರ್ತೇವೆ. 6 ಗಂಟೆ ಬಂದು ನನ್ನ ವಾರ್ಡ್ ಮುಂಚೆದು ಚೊಂಬುಡಲ್ಲಿ ಅಲ್ಲಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷ ಇನ್ನಾಗಿದೆ. ನಾವು ಎಲ್ಲ ಜಾಗದಲ್ಲಿ ನಿಮ್ಮ ಕೆಲಸ ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ. ನಾವೊಂದು ಬಡವರಾಗಿ ನಾನು ಮತ್ತು ಉಸ್ಮಾನ್ ಸಣ್ಣ ಪ್ರಿಯದಲ್ಲಿ ಸಹ ರಾಜ್ಯಕ್ಕೆ ಬಂದು ಬಡವರಾಗಿ ಬಡವರೊಟ್ಟಿ ಇಟ್ಕೊಂಡು ಬಡವರ ಕೆಲಸ ಮಾಡ್ಲಿಕ್ಕೆ ನಾವು ನಿಮ್ಮೊಟ್ಟಿಗೆ ಯಾವಾಗ ಸಹ ಇದ್ದೇನೆ ಅಂತ ನೆನೆಸ್ಕೊಂಡು ಈಗ